ವಿಧಿಯ ನಾಟಕ ವಿಧಿಯ ನಾಟಕ. ನಮಸ್ಕಾರ ವೀಕ್ಷಕರೇ, ವಿಧಿಯ ಆಟ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಮನುಷ್ಯ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಷ್ಟ ಸುಖ ಇದ್ದೇ ಇರುತ್ತೆ. ಆದರೆ ಆ ಕಷ್ಟವೇ ಜೀವನ ಆದಮೇಲೆ ಜೀವ ಇದ್ದು ಏನು ಪ್ರಯೋಜನ ಅನ್ನೋ ಮಟ್ಟಕ್ಕೆ ಹೋಗ್ತೇವೆ. ನಾರ್ಮಲ್ ಆಗಿ ಯಾರ ಹಣೆಯಲ್ಲಿ ಏನು ಬರೆಯುತ್ತೋ, ಯಾರ ಭವಿಷ್ಯದಲ್ಲಿ ಅಥವಾ ಯಾವ ಜೀವನದಲ್ಲಿ ವಿಧಿ ಯಾವ ರೀತಿ ಆಟ ಆಡ್ತಾನೋ ಖಂಡಿತವಾಗಿ ಯಾರಿಗೂ ಗೊತ್ತಿರಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೇನೆ. ಇದ್ರ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು ಬನ್ನಿ. ಇವರ ಹೆಸರು ಪ್ರಶಾಂತ್. ಕಳೆದ 8 ತಿಂಗಳ ಹಿಂದೆ ತುಂಬಾ ಸುಂದರವಾಗಿದ್ದ ಕುಟುಂಬದಲ್ಲಿ ಒಮ್ಮೆಲೆ ಬಿರುಗಾಳಿ ಬೀಸಿತು. ಅವರ ಹೆಂಡತಿ ಲ್ಯಾಂಡ್ರಿನ್ ವರ್ಗಿಲಾ ಅವರ ಹೊಟ್ಟೆಯಲ್ಲಿ ಒಂದು ವಿಚಿತ್ರವಾದ ನೋವು ಕಾಣಿಸಿಕೊಂಡಿತು. ಈ ಹೊಟ್ಟೆ ನೋವಿನ ಸಮಸ್ಯೆ ಉಲ್ಬಣಗೊಂಡಾಗ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡುತ್ತಿದ್ದ ಪ್ರಶಾಂತ್ ತಮ್ಮ ಹೆಂಡತಿಯನ್ನ ಮಣಿಪಾಲದ ಮಿಷನ್ ಆಸ್ಪತ್ರೆಗೆ ಸೇರಿಸಿದ್ರು. ವೈದ್ಯರ ಬಳಿ ತೋರಿಸಿದಾಗ ಅವರ ರಿಪೋರ್ಟ್ ಪ್ರಕಾರ ಅಲ್ಸರ್ ಆಗಿರುವ ಕುರಿತು ಮಾಹಿತಿ ಸಿಕ್ಕಿತು. ಅದಕ್ಕೆ ಔಷಧಿಗಳನ್ನ ಕೂಡ ಮಾಡಲಾಯಿತು. ಆದ್ರೆ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆದೀತು ಎನ್ನುವುದಕ್ಕೆ ಸ್ವಲ್ಪ ದಿನಗಳ ತರುವಾಯ, ಅಂದರೆ ಕೇವಲ 2 ವಾರದ ಬಳಿಕ ಮತ್ತೆ ಆಕೆಯ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದಾಗ ಕ್ಯಾನ್ಸರ್ ಎನ್ನುವ ಸತ್ಯ ಗೊತ್ತಾಯಿತು. ತದನಂತರ ಅವರನ್ನ ಉಳಿಸಿಕೊಳ್ಳಲು ಹಲವಾರು ಪ್ರಯತ್ನಗಳನ್ನ ಮಾಡಲಾಯಿತಾದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ತನ್ನ ಹೆಂಡತಿಯ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಹಣವನ್ನ ಖರ್ಚು ಮಾಡಿದ್ರು ಪ್ರಶಾಂತ್. ಆದರೆ ಹೆಂಡತಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಲಕ್ಷಗಟ್ಟಲೆ ಕೈ ಸಾಲ ಮಾಡಿಕೊಂಡರು. ಬಡ್ಡಿಗೆ ಸಾಲವನ್ನ ಪಡೆದ್ರು. ಆದ್ರೆ ಸಾಲ ಕೊಟ್ಟವರಿಗೆ ತಿರುಗಿ ವಾಪಸ್ ಕೊಡಲು ಹಣವಿಲ್ಲದ ಪರಿಸ್ಥಿತಿಗೆ ಬಂದಿದ್ದಾರೆ. ಇದರ ಜೊತೆ ಕೈ ಸಾಲ ಮಾಡಿಕೊಂಡಿರುವುದರಿಂದ ಹಲವಾರು ಸಮಸ್ಯೆಗಳು, ತೊಂದರೆ ಎದುರಾಗಿದೆ. ಮ್ಯಾರೇಜ್ ಆಗಿ ಒಂದು 8 ವರ್ಷ ಆಯಿತು. ಈಗ ತನಕ ನಾವು ನೋಡುವಾಗ ನಮ್ಮ ಲೈಫಲ್ಲಿ ಇಷ್ಟು ದೊಡ್ಡ ಒಂದು ಕಷ್ಟ, ನಮ್ಮ ಭಾರ ನಮ್ಮ ತಲೆ ಮೇಲೆ ಬಿದ್ದಿದೆ. ಆದ ಕಾರಣ ನಾನು ಯಾರ ಹತ್ರ ನಾನು ಹೇಳಲಿಕ್ಕೆ ಹೋಗೋ ಸಮಯದಲ್ಲಿ ನಮಗೆ ಒಂದು ಸಾಲದ ಒಂದು ಬಾಧೆ ಇತ್ತು. ಆ ಸಾಲ ಹೇಗೆ ಇದು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಮತ್ತು ಈ ಥರ ನಾನು ನೋಡುವಾಗ ನಮಗೆ ಈಗ ಒಬ್ಬರು ಹೇಳಿದರು, ಇಲ್ಲಿ ಸ್ಪಂದನ TV ಅವರು ಇದ್ದಾರೆ, ಮೀಡಿಯಾದವರು, ಸ್ವಲ್ಪ ನೀವು ಅವರಿಗೆ ಹೋಗಿ ಈ ಥರ ಮಾತಾಡಿದರೆ ನಮ್ಗೆ ಇದಾಗ್ತದೆ. ನಾನು ಚಾನಲೆಲ್ಲ ನೋಡ್ತೀನಿ, ಇಲ್ಲಿ ನೋಡುವಾಗ ತುಂಬ ಇದು ಮಾಡ್ತಿದ್ದಾರೆ, ಹೆಲ್ಪಿಂಗ್ ಅಲ್ಲಿದೆ ಅವ್ರದ್ದು ಸ್ಪಂದನ TVಯಿಂದ. ಆದರೆ ಮತ್ತು ನಾನು ಅಲ್ಲಿ ಹೋಗಿ ಖುದ್ದು ಅವರು ಬರಲಿಕ್ಕೆ ಹೇಳಿದರು. ಅಲ್ಲಿ ಮಾತಾಡಿದೆ, ಬಂದು ಮತ್ತು ಅವ್ರು ನಮ್ಮ ಮನೆಗೆ ಬಂದು ಭೇಟಿ ಮಾಡಿದರು. ಈ ಥರ ನನ್ನ ಸಮಸ್ಯೆ ಅಂತ ಹೇಳುವಾಗ ಅವರಿಗೆ ತುಂಬ ಇದಾಯಿತು. ಆಗ ಹೇಳಿದೆ ಈ ಥರ ಆಗಿದೆ ಅಂತ. ನಾನು ಇಲ್ಲಿ ಮಿಷನ್ ಆಸ್ಪತ್ರೆಯಲ್ಲಿ ಮತ್ತು TMPಯಲ್ಲಿ ಅವಳು ಟ್ರೀಟ್ಮೆಂಟ್ ನಾನು ಅಲ್ಲಿ ಬೆಂಗಳೂರಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ನಾನು ಮಾಡಿದೆ. ಕ್ರಮೇಣ 1.25 ಲಕ್ಷ ತನಕ ಆಯಿತು ನಮಗೆ ಅದು ಬಿಲ್ಲೆಲ್ಲ. ಇಲ್ಲಿಂದ ನಾನು ಇಲ್ಲಿ ಇಂದಿರಾನಗರದ ಹಿಲಿಯಾರಿ ತನ್ನ ಕೌನ್ಸಿಲರ್ ಅವರಿಗೆ ನಾನು ಬಿಲ್ಲನ್ನು ಸಬ್ಮಿಟ್ ಮಾಡಿದೆ ಎಲ್ಲ. ಅಲ್ಲಿ ಮುಖ್ಯಮಂತ್ರಿ ಪ್ರಮೋದ್ ರಾಜ್ ಮಧ್ವರ ಆಫೀಸಿಗೆ ತಗೊಂಡೋಗಿ ಕೊಟ್ಟಿದ್ದೆ ನಾನು. ಅದು ಬಿಲ್ ಅದು ಸಹ ನಮಗೆ ಇದಾಗಲಿಲ್ಲ, ಪಾಸ್ ಆಗಲಿಲ್ಲ, ಯಾವುದೋ ₹1 ಬರಲಿಲ್ಲ. ತನ್ನ ಹೆಂಡತಿಯ ಸಾವಿನ ಕುರಿತು ಮತ್ತು ಸಾಲಗಳ ಕುರಿತು ಕಷ್ಟದ ಜೀವನ ನಿರ್ವಹಣೆಯ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆಯೂ ಬರಲಿಲ್ಲ, ಪ್ರಯೋಜನವೂ ಆಗಲಿಲ್ಲ. ಇವರು ಕಣ್ಣೀರಲ್ಲೇ ಕೈ ತೊಳೆಯುವುದು ತಪ್ಪಲಿಲ್ಲ. ಅಷ್ಟೇ ಅಲ್ಲದೆ ಈಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಬೆಂಗಳೂರು ಮೇಯರ್ ಸಂಪತ್ ರಾಜ್ ಅವರ ಬಳಿಯೂ ಮನವಿ ಮಾಡಿಕೊಂಡಿದ್ರು. ತಮಗಾದ ಹಣದ ಹೊರೆಯ ಕುರಿತು ಆಸ್ಪತ್ರೆಯ ಬಿಲ್ಗಳನ್ನ ತೋರಿಸಿದ್ರು, ಏನೂ ಪ್ರತಿಕ್ರಿಯೆ ನೀಡಿಲ್ಲ. ಈಗಿನ ಇವರ ಪರಿಸ್ಥಿತಿ ನೋಡಿದ್ರೆ ಅಕ್ಷರಶಃ ಸಮಸ್ಯೆಯ ಹೊರೆಯನ್ನೇ ಹೊತ್ತುಕೊಂಡು ಬದುಕುತ್ತಿದ್ದಾರೆ. ತಂದೆಗೆ ವಯಸ್ಸಾಗಿದೆ ಮತ್ತು ಅಂಗವಿಕಲರು, ಜೊತೆಗೆ ತಾಯಿಗೆ ಹುಷಾರಿಲ್ಲ ಹಾಗೂ ಮಗಳನ್ನ ಶಾಲೆಗೆ ಸೇರಿಸಿದ್ದಾರೆ. ಆದರೆ ಶಾಲೆಯ ಖರ್ಚು ನೋಡಿಕೊಳ್ಳಲು ಹಣ ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಇದನ್ಮಧ್ಯೆ ಇವರಿಗೆ ಇರುವುದು APL ಕಾರ್ಡ್. ಆದ್ದರಿಂದ ಸರ್ಕಾರದಿಂದ ಬರುವ ಸೌಲಭ್ಯಗಳಾದ ಅಕ್ಕಿ, ಬೇಳೆ ಯಾವುದು ಬರ್ತಾ ಇಲ್ಲ. ಅದನ್ನ BPLಗೆ ಬದಲಾಯಿಸಿಕೊಡಿ ಅಂತ ಯಾವುದೇ ಮೇಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರೂ ಆ ಮನವಿ ಕೇವಲ ಕಾಗದವಾಗಿಯೇ ಉಳಿದಿದೆಯೇ ಹೊರತು ಸಮಸ್ಯೆಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಹೇಳ್ಕೊಂಡು ನಮಗೆ ಯಾವುದೋ ಒಂದು ಹಣಕಾಸಿನ ವ್ಯವಸ್ಥೆ ಆಗಲಿಲ್ಲ. ದಯವಿಟ್ಟು ಸಾರ್ವಜನಿಕರಾಗಲಿ, ನಮ್ಮ ಯಾವುದೇ ಸಂಸ್ಥೆ, ಸಂಘ ಸಂಸ್ಥೆ ಆಗಲಿ, ಲಯನ್ಸ್ ಕ್ಲಬ್ ಆಗಲಿ, ನಮ್ಮನ್ನು ನೋಡಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ಅನಾಹುತ ಆಗ್ತಿತ್ತು. ಸುಸೈಡ್ ಮಾಡಬೇಕಂತ ನನಗೆ ತುಂಬ ನೋವನ್ನು ಅನುಭವಿಸಿದೆ. ನನಗೆ ಯಾರಿಂದ ನಮಗೆ ದುಡ್ಡು ಬರ್ತಿಲ್ಲ. ಮತ್ತು ನೀವು ಬೆಂಗಳೂರಲ್ಲಿ ಮಾಜಿ ಮುಖ್ಯಮಂತ್ರಿಯವರು ನಮ್ಮ ಮಾತನ್ನು ಸ್ವಲ್ಪ ನೀವು ಕೇಳಿ.
ಈ ಥರ ಬಿಲ್ ನಾವು ಅಲ್ಲಿ ಕಳಿಸಿದೆ, ನಮ್ಮ ಬಿಲ್ ಇದು ಸ್ವಲ್ಪ ನಮಗೆ ಹಣ ಬಂದಿದ್ದರೆ ನಮ್ಮ ಸಾಲವನ್ನು ಮನ್ನಾ ಮಾಡ್ಬೋದು, ಸಾಲ ಕೊಡ್ಬೋದು. ಅವರು ಸಾಲದವ್ರು ನಮಗೆ ಫೋನ್ ಮಾಡಿ ತಲೆನೋವು ಆಗ್ತಾ ಉಂಟು, ನಮಗೆ ಇದು ಮಾಡ್ತಿದ್ದಾರೆ. ದಯವಿಟ್ಟು ಕುಮಾರಸ್ವಾಮಿ ಅವರೇ ನಮಗೆ ಸಹಾಯ ಮಾಡಿ. ನನ್ನ ಕಷ್ಟವನ್ನು ನೀವು ನೋಡ್ಕೊಂಡು, ಸಣ್ಣ ಮಗು ಇದೆ, ಒಂದು 7 ವರ್ಷದ ಮಗು ಇದೆ, ಹೆಣ್ಣುಮಗಳು. ಆ ಹೆಣ್ಣುಮಗಳ ಮುಖ ನೀವು ನೋಡಿ ನಮಗೆ ಸಹಾಯ ಮಾಡಿ. ನಮ್ಮ ತಂದೆ ತಾಯಿಯವರು ಸಹ ಅವರು ಸಹ ಹುಷಾರಿಲ್ಲದ ಮನೆಯಲ್ಲಿದ್ದಾರೆ. ಅವರ ಒಂದು ಜೀವನ, ನಮ್ಮ ಮನೆ ಜೀವನ, ನನಗೆ ಒಂದು ಸೆಕ್ಯೂರಿಟಿ ಡ್ಯೂಟಿ ಮಾಡಿಕೊಂಡು ನನ್ನ ಜೀವನ ನನಗೆ ಸಿಗೋದು ಖಾಲಿ 9,000 ಪೇಮೆಂಟಲ್ಲಿ ನನಗೆ ಮನೆದು ನೋಡೋದ ಅಲ್ಲ, ನಾನು ಸಾಲ ಇದು ಮಾಡೋದಾ ಮಗುದು ಇದು ಮಾಡೋದಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಒಂದು ಈ ಮಾತನ್ನು ನೀವು ಕೇಳಬೇಕು ಕುಮಾರಸ್ವಾಮಿ ಅವರು. ಮತ್ತು ಯಾವುದೇ ಒಂದು ನಮ್ಮ ಪಕ್ಷ ಭೇದ ಮರೆತು ಇಲ್ಲಿ ಅವರು MLA ಆಗಲಿ, ರಘುವತಿ ಭಟ್ರಾಗಲಿ, ಶೋಭಾ ಕರಂದ್ಲಾಜೆ ಆಗಲಿ, ಯಾರೇ ನಮಗೆ ಸ್ವಲ್ಪ ಆದಷ್ಟು ಬೇಗ ನಮ್ಮ ಒಂದು ಕೂಗನ್ನು ನೀವು ಕೇಳಬೇಕು, ನಮ್ಮ ಅಳಲನ್ನು ನೀವು ಕೇಳಿ. ಜೊತೆಗೆ ಪ್ರಶಾಂತ್ ಮಾಡುವ ಸೆಕ್ಯೂರಿಟಿ ಕೆಲಸದಿಂದ ಬರುತ್ತಿರುವ 9,000 ರೂಪಾಯಿ ಸಂಬಳದಿಂದ ಮನೆ, ಕುಟುಂಬ, ಮಗಳ ಶಾಲೆಯ ಖರ್ಚು, ದಿನನಿತ್ಯದ ವಸ್ತುಗಳನ್ನು ಕೊಳ್ಳಲು ಸಾಧ್ಯವಾಗದೆ ಇತ್ತ ಹಣದ ಹೊರೆಯಿಂದ ಬದುಕನ್ನು ನಿಭಾಯಿಸಲು ಸಾಧ್ಯವಾಗದ ಪರಿಸ್ಥಿತಿ ಬಂದೊದಗಿದೆ. ಆದ್ದರಿಂದ ಅವರ ಜೀವನೋಪಾಯಕ್ಕಾಗಿ ಹಣದ ಅವಶ್ಯಕತೆ ಇರುವುದರಿಂದ ದಾನಿಗಳು ಅವರಿಗೆ ಕೈಲಾದ ಸಹಾಯವನ್ನ ಮಾಡಬೇಕಾಗಿದೆ ಮತ್ತು ಮಗಳ ಭವಿಷ್ಯಕ್ಕೋಸ್ಕರ ಸಹಾಯ ಮಾಡುವುದು ಮಾನವೀಯತೆಯ ಲಕ್ಷಣವಾಗುತ್ತದೆ. ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಆದ್ದರಿಂದ ಪ್ರಶಾಂತ್ಗೆ ನಿಮ್ಮ ಕೈಲಾದ ಸಹಾಯ ಮಾಡಬೇಕಾಗಿದೆ. ಈ ಕೆಳಗೆ ಕಾಣಿಸುತ್ತಿರುವ ಅಕೌಂಟ್ ನಂಬರ್ಗೆ ಕಷ್ಟದಲ್ಲಿರುವ ಪ್ರಶಾಂತ್ ಅವರ ಕುಟುಂಬಕ್ಕೆ ಕೈಲಾದ ಹಣ ಸಹಾಯ ಮಾಡಲು ಬಯಸಿದಲ್ಲಿ ಪ್ರಶಾಂತ್ ಅವರ ಅಕೌಂಟ್ ನಂಬರ್ ಹೀಗಿದೆ: ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, RT ನಗರ್, ಬೆಂಗಳೂರು ಶಾಖೆ, ಖಾತೆ ಸಂಖ್ಯೆ 3518588992, MCR ಕೋಡ್ 56001602, IFSC ಕೋಡ್ CBIN 08283549, 08283546ಗೆ ನಿಮ್ಮ ಸಹಾಯದ ಮೊತ್ತವನ್ನ ಪೇರಿಸಬಹುದು. ಎಸ್ ವೀಕ್ಷಕರೇ, ನೀವು ಕೂಡ ಈ ವರದಿಯನ್ನು ನೋಡಿದ್ರಿ. ಕಷ್ಟ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತದೆ. ಪತ್ನಿಯ ಒಂದು ಜೀವವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಸಾಲವನ್ನು ಮಾಡಿದರೆ ಇವರು ಕುಟುಂಬವೂ ಕೂಡ ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಇದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಗ್ಲಾಡಿಸ್ ವರ್ಗೀಸ್ ಅವರ ಪತಿಯಾದಂತಹ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗಾಗಲೇ ನಿಮ್ಮ ಹೆಂಡತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀರಾ, ತುಂಬ ಹಣವನ್ನು ಖರ್ಚು ಮಾಡಿದ, ಆದರೂ ಕೂಡ ನಿಮ್ಮ ಹೆಂಡತಿಯನ್ನು ಉಳಿಸ್ಕೊಳ್ಳಲು ಆಗಲಿಲ್ಲ. ಹೀಗಾಗಿ ಮೊದಲಿಗೆ ನಿಮ್ಮ ಹೆಂಡತಿ ಹೇಗಿದ್ರು ಅದ್ರ ಬಗ್ಗೆ ಹೇಳಿ. ಮೊದಲಿಗೆ ಅಂತ ಹೇಳಿದರೆ ಅವಳು ಶುಗರ್, BP, ಥೈರಾಯ್ಡ್ ಅಂತ ಇತ್ತು ಅವಳಿಗೆ. ಅದು ಅಂದರೆ ಮದುವೆಯಾಗಿ 7 ವರ್ಷ ಆಯಿತು. ಅಷ್ಟು ನನಗೆ ಏನು ಗೊತ್ತಾಗಲಿಲ್ಲ. ಸಿಂಪ್ಟಮ್ಸ್ ಅಂದರೆ ಲಾಸ್ಟಿಗೆ ಒಂದು ರೆಡ್ ಇಶಸ್ ಥರ ಮತ್ತು ಪೈನ್, ಕಾಲು ಪೈನ್, ಈ ಥರ ಎಲ್ಲ ಅವಳಿಗೆ ಜಾಸ್ತಿಯಾಗಿ ಉಲ್ಬಣಗೊಂಡಿತ್ತು. ಒಂಥರ ಗುಳ್ಳೆ ಥರ ಬರೋದು, ಇದು ಫುಲ್ಲು ಇದರಲ್ಲಿ. ಅಲ್ಲಿ ಸ್ವಲ್ಪ ಹೊತ್ತು ನಾವು ಒಂದು ಕ್ಲಿನಿಕ್ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಇದು ಮಾಡಿ, ಆದರೂ ಸಹ ಕಮ್ಮಿ ಆಗಿಲ್ಲ. ಬಾಯಲ್ಲಿ ಹೊಕ್ಕಳು, ಅದು ಪೊಕ್ಕೆ ಥರ, ಅದು ಪೊಕ್ಕೆ ಥರ ಬಂದು ಗಂಟ್ಲಲ್ಲಿ ಇದಾಗಿ ಹೊಟ್ಟೆಯಲ್ಲಿ ಎಲ್ಲ ಇದಾಗಿತ್ತು. ಆಮೇಲೆ ನಾವು ಏನು ಮಾಡಿದೆ, ಮನೆಯಿಂದ ನಮ್ಮ ಊರಿಂದ ಈ ಥರ ನಮ್ಮ ತಂಗಿ ಅವ್ರ ಸ್ಟಾಫ್ ನರ್ಸ್, ನೀನು ಸಡನ್ಲಿ ಆಗಿ ನೀವು ಊರಿಗೆ ಕರ್ಕೊಂಡು ಬಾ ಅಂತ ಹೇಳಿದರು. ಇಲ್ಲಿ ಮಿಷನ್ ಆಸ್ಪತ್ರೆಯಲ್ಲಿ ನಾವು ಇದು ಮಾಡುವ, ಯಾಕೆಂದರೆ ನಮ್ಮ ತಾಯಿಯವರು ವಾರ್ಡನ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಆಸ್ಪತ್ರೆಯಲ್ಲಿ. ಅವ್ರು ರಿಟೈರ್ಡ್ ಆಗಿದೆ, ಈಗ ಮನೇಲಿದ್ದಾರೆ ಹುಷಾರಿಲ್ಲದೆ. ಆಮೇಲೆ ಮಿಷನ್ ಆಸ್ಪತ್ರೆ ಇಲ್ಲಿ ಉಡುಪಿ ಕರ್ಕೊಂಡು ಒಂದು ಮಿಷನ್ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡಿದೆ ನಾವು. ಟ್ರೀಟ್ಮೆಂಟ್ ಮಾಡಿ ಒಂದು 10 ದಿವಸ ಅಲ್ಲೇ ಇದ್ದೇವೆ ನಾವು. ಅವ್ರು ಹೇಳಿದರು ಅದು ಅಲ್ಸರ್ ಅಂತ ಹೇಳಿದರು ಅವರು. ಅದು ಶ್ರೀಪತಿ ಡಾಕ್ಟ್ರ್ ಅವರೆಲ್ಲ ಇದ್ರು ಅಲ್ಲಿ ಮಿಷನ್ ಆಸ್ಪತ್ರೆಯಲ್ಲಿ. ಇದು ಅಲ್ಸರ್ ಅಂತ, ಅಲ್ಸರ್ಗೆ ಅಂತೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಆಗ ಅವಳಿಗೆ ಒಂದು ಅದಕ್ಕಿಂತ ಮುಂಚೆ ಅವರು ತಿನ್ನಲಿಕ್ಕೆ ಅಂತ ಒಂದು ಏನಾದರೂ ಫುಡ್ ಮಾಡಬೇಕಾದ್ರೆ ಅದು ಊಟ ಆಗಲಿ, ಅದು ತರಕಾರಿ ಆಗಲಿ, ಅದು ಮಿಕ್ಸಿಯಲ್ಲಿ ಹಾಕಿ ಅದನ್ನು ರುಬ್ಬಿ ಆಮೇಲೆ ಲಿಕ್ವಿಡ್ ಥರ ಅವಳಿಗೆ ಕೊಡಬೇಕಿತ್ತು. ಆ ಥರ ಅವಳಿಗೆ ತಿನ್ನಲಿಕ್ಕೆ ಸಹ ಆಗ್ತಿಲ್ಲ. ಅಷ್ಟೊಂದು ಪರಿಸ್ಥಿತಿ ತುಂಬ ಘೋರವಾದ ಕಠಿಣವಾದ ಒಂದು ಇದಿತ್ತು. ಯಾಕಂದರೆ ಈ ಥರ ಯಾವ ಒಂದು ಹೆಂಗಸಿಗೆ ಈ ಥರ ಒಂದು ಇದು ಬರಬಾರ್ದು. ಯಾಕೆಂದರೆ ಅವಳು ಎಷ್ಟೋ ಮಕ್ಕಳಿಗೆ ಒಂದು ಬೆಳಕಾಗಿದ್ದವಳು. ಒಂದು ಸ್ಕೂಲಲ್ಲಿ ಒಂದು 20 ವರ್ಷ ಟೀಚರ್ ಕೆಲಸ ಮಾಡಿಕೊಂಡು ಎಷ್ಟೋ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಿ ಬಂದವಳು. 20 ವರ್ಷದಲ್ಲಿ ಮಕ್ಕಳು ಒಂದು ಸಹ ಮನೆಗೆ ಬಂದಲ್ಲಿ ಬಂದು ಇವಳಿಗೆ ಯೋಗಕ್ಷೇಮವನ್ನು ಕೇಳ್ಕೊಂಡು ಹೋಗ್ತಾರೆ. ಅಂಥ ಒಳ್ಳೆಯ ಒಂದು ಟೀಚರ್ ಪೋಸ್ಟಲ್ಲಿ ಅವಳು ಇದ್ದವಳು. ಒಂದು ಇದರಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ 5ನೇ 6ನೇ 7ನೇ ಕ್ಲಾಸಲ್ಲಿ ಎಲ್ಲ SLC ತನಕ ಅವಳು ಎಲ್ಲ ಮಾಡ್ತಿದ್ಲು ಅಲ್ಲಿ. ಆಮೇಲೆ ಇಲ್ಲಿ ನಾವು ತಿನ್ನಲಿಕ್ಕೆ ಕೊಡಬೇಕಾದ್ರೆ ಅದು ಸಹ ಹಾಗೆ, ಅದು ಮಿಕ್ಸಿಯಲ್ಲಿ ಹಾಕಿ ಎಲ್ಲ ಇದು ಮಾಡಿ ಎಲ್ಲ ಕೊಡ್ತಿದ್ದೆ ನಾವು.
ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಲಾಸ್ಟಿಗೆ ಹೇಳಿದ್ರು ಎಲ್ಲ ಸ್ವಲ್ಪ ಸರಿ ಆಯ್ತು ಅಂತ ಹೇಳಿದ್ರು. ಇಲ್ಲಿ ಸ್ವಲ್ಪ ಒಣಗ್ತಾ ಬಂತು, ಬಾಯಿದು ಪೊಕ್ಕೆ ಎಲ್ಲ ಇದೆಲ್ಲ ಸ್ವಲ್ಪ ಇದಾಗ್ತಾ ಬಂತು. ಆಮೇಲೆ ಒಂದು ಸಲ ಇಲ್ಲಿ ಹೋಗುವಂಥ ನಾವು TM5 ಅಂತ TM5 ಹೋಗ್ಬೇಕಂತ ಅಲ್ಲಿ TM5 ನಾವು ಹೋಗಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡೋ ಮುಂಚೆ ಅವ್ರು ಹೇಳಿದ್ರು ಈ ಥರ ನೀವು ಒಂದು ಇಲ್ಲಿ ಈಗ ಮೊದಲಿಗೆ ನೀವು ಬೆಂಗಳೂರಿನಿಂದ ಇಲ್ಲಿ ಕರ್ಕೊಂಡು ಬಂದ್ರಿ, ತದನಂತರ ಮಿಷನ್ ಹಾಸ್ಪಿಟ್ಲಿಗೆ ಕೂಡ ಸೇರಿಸಿದ್ರಿ. ಆ ಮಿಷನ್ ಹಾಸ್ಪಿಟಲ್ ಏನಂತ ಹೇಳಿದ್ರು ಅಂತ? ಅವರು ಅಲ್ಸರ್ ಅಂತ ಹೇಳಿದ್ರು. ಅಲ್ಲಿ ಅಲ್ಸರ್ ಅಂತ ಹೇಳಿದ್ರು, ಬೇರೆ ಇದೇನಿಲ್ಲ, ಭಯಪಡೋದೇನಿಲ್ಲ. ಇದು ಅಲ್ಸರ್ ಇದಾಗಿ ಸ್ವಲ್ಪ ಕರುಳ ಹತ್ರ ಎಲ್ಲ ಹೊರಗೆ ನಾಟ್ಸ್ ಥರ ಇದಾಗಿದೆ. ಅಂದರೆ ಒಳಗಿದ್ರು ಅದನ್ನು ಬ್ಲಸ್ಟ್ ಮಾಡಿ ಇದು ಮಾಡ್ಬೋದು ಅದನ್ನು. ಇದು ಹೊರಗಿದ್ದ ಕಾರಣ ಅದು ತುಂಬ ಕ್ರಿಟಿಕಲ್ ಆಗಿತ್ತು. ಅದನ್ನು ಯಾವ ಥರ ಮಾಡಬೇಕಂತ ಅವರೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಲಾಸ್ಟಿಗೆ ಅದಕ್ಕೆ ಏನೋ ಮೆಡಿಸಿನ್ ಇದೆಲ್ಲ ಹಾಕಿ ಡ್ರಿಪ್ ಎಲ್ಲ ಹಾಕಿ ಬ್ಲಡ್ ಸಹ ಕಮ್ಮಿ ಆಗ್ತಿತ್ತು ಅವಳಿಗೆ. 2 ಬಾಟಿ ಬ್ಲಡ್ ಪುನಃ ಇಲ್ಲಿ. ಆ ಬ್ಲಡ್ ನಾವು ಎಲ್ಲಿಂದ ನಾವು ತರಬೇಕಂತ ನಾವು ಯೋಚನೆ ಮಾಡುವಾಗ ಅಲ್ಲಿ ನಾವು ಹೋಗಿ ಓಡ್ಕೊಂಡು ಬಂದು ನಾನು ಒಬ್ಬನೇ ತುಂಬ ಕಷ್ಟಪಟ್ಟೆ. ಆ ಬ್ಲಡ್ ಸಹ ಇದು ರೆಡಿ ಮಾಡಬೇಕು, ದುಡ್ಡು ಸಹ ರೆಡಿ ಮಾಡಬೇಕು. ಆ ರೀತಿಯಲ್ಲಿ ನಾನು ತುಂಬ ಕಷ್ಟವನ್ನು ಅನುಭವಿಸಿದ್ದೇನೆ. ಮತ್ತೆ ಏನಂದ್ರೆ ಹೇಳಿದರೆ ಈಗ ಮಿಷನ್ ಹಾಸ್ಪಿಟಲ್ ಇಂದ ಈಗ ಮತ್ತೆ TM5 ಹಾಸ್ಪಿಟಲ್ ಕರ್ಕೊಂಡು ಬಂದ್ರಿ. ಅಲ್ಲಿ ಎಷ್ಟು ದಿನ ಅಡ್ಮಿಟ್ ಆಗಿತ್ತು? ಅಲ್ಲಿ ಡಾಕ್ಟರ್ಸ್ ಏನಂದ್ರು ಅಂತ? ಅಲ್ಲಿ 20 ದಿವಸ ನಾವು ಅಲ್ಲೇ ಇದ್ದೇವೆ TM5 20 ದಿವಸದ್ದು ಟ್ರೀಟ್ಮೆಂಟ್ ಮಾಡುವ ಮುಂಚೆ ಅವ್ರು ಇಲ್ಲಿ ಒಂದು ಗುಳ್ಳೆ ಇತ್ತಲ್ಲ, ಆ ಗುಳ್ಳೆಯನ್ನು ಈ ಥರ ಮುಟ್ಟಿ ಅವರು ಹೊತ್ತು ಪ್ರೆಸ್ ಮಾಡಿ ಹಿಂಗೆ ನೋಡಿದರು. ಪ್ರೆಸ್ ಮಾಡಿ ನೋಡುವಾಗ ಅದು ನಿಮಗೆ ನೋವು ಉಂಟಾ ಕೇಳಿದರು. ಆಗ ಅವಳು ನೋವು ಉಂಟಂತ ಹೇಳಿದ್ರು. ಯಾಕೆ ನೋವಿಲ್ಲ ಅಂತ ಹೇಳಿಗೆ ಭಯ ಆಗ್ತದೆ. ನೋವು ಉಂಟಂತ ಹೇಳಿದ್ರು. ನಿಜವಾಗಿ ಅದು ನೋವು ಇಲ್ಲ. ಇದರದ್ದು ಒಂದು ಪೀಸ್ ತೆಗೆದು ಮಣಿಪಾಲ ಬಯೋಪ್ಸಿಗೆ ಅಲ್ಲಿ ಕಳಿಸ್ಬೇಕಂತ ಹೇಳಿದರು. ಅದಕ್ಕೆ ಇಲ್ಲಿ ಇದೆಲ್ಲ ಮಾಡಬೇಕು, ಎಲ್ಲ ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಮಾಡಬೇಕು. ಅಲ್ಲಿ ಹೋಗಿ ಮಣಿಪಾಲ ತಗೊಂಡು ಹೋಗಿ ಅದು ಸ್ಕ್ಯಾನಿಂಗ್ ಅದು ರಿಪೋರ್ಟ್ ಎಲ್ಲ ಮಾಡಿ ಫುಲ್ ಇಲ್ಲಿಂದ ಕೆಳಗೆ ತನಕ ರಿಪೋರ್ಟ್ ಮಾಡಿದ್ರು, ಹೊಟ್ಟೆ ತನಕದ್ದು ಮಾಡಿ ಲಾಸ್ಟಿಗೆ ಅದು ರಿಪೋರ್ಟ್ ಮಾಡಿದ್ರೆ ವೆಯ್ಟ್ ಮಾಡಬೇಕು. ಅಷ್ಟು ತನಕ ಇಲ್ಲಿ ಅದು TM5 ಇದು ಟ್ರೀಟ್ಮೆಂಟ್ ನಡೀತಾ ಉಂಟು. ಮತ್ತೆ ನೋಡುವಾಗ ಇದು ರಿಪೋರ್ಟ್ ಬರೋ ತನಕ ನಾವು ವೆಯ್ಟ್ ಮಾಡ್ತಿದ್ದೆ. ಅಷ್ಟು ತನಕ ಅವ್ರು ಟ್ರೀಟ್ಮೆಂಟ್ ಮಾಡಿದರು, ರಿಪೋರ್ಟು ಬರಲಿಲ್ಲ. ಮತ್ತು ನಾವು ಸ್ವಲ್ಪ ಒಳ್ಳೇದಾಯ್ತು ಅಂತ ನಾವು ಹೇಳ್ಕೊಂಡು ಬೇರೆ ಎಲ್ಲ ಇದು ರಿಪೋರ್ಟ್ ಮಾರುವಾಗ ಅದು ಆಚೆ ಈಚೆ ಮೇಲೆ ಕೆಳಗೆ ಆಗ್ತಾ ಉಂಟು. ಈ ರಿಪೋರ್ಟಲ್ಲಿ ಫಸ್ಟ್ ರಿಪೋರ್ಟ್ ಬಂತು. ಆ ರಿಪೋರ್ಟಲ್ಲಿ ಸಹ ನಮಗೆ ಅದು ಏನಿಲ್ಲ. ಫಸ್ಟ್ ರಿಪೋರ್ಟಲ್ಲಿ ಏನಂತ ಇತ್ತು ಅಂತ? ಫಸ್ಟ್ ರಿಪೋರ್ಟಲ್ಲಿ ಇದೆ ನಮಗೆ ಅಲ್ಸರ್ ಥರನೇ ಅವ್ರಿಗೆ ಒಂದು ಗುಳ್ಳೆ ಅದು ಇದಂತ ಹೇಳ್ಕೊಂಡು ಅವರು ಇದು ಮಾಡಿದರು. ಏನು ಇದಿಲ್ಲ, ಎದುರು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಆಮೇಲೆ ನಾವು ಏನು ಮಾಡಿ ಸಡನ್ನಾಗಿ ನಾವು ಏನಿಲ್ಲ ನೀವು ಇದಾಗ್ತದೆ ಅಂತ ಹೇಳ್ಕೊಂಡು ನಾವು ಅವ್ರಿಗೆ ಧೈರ್ಯ ಹೇಳ್ತಿದ್ದೆ. ನೀನು ಏನು ಭಯ ಪಡಬೇಡ. ಡಾಕ್ಟ್ರನವರು ನಮಗೆ ಹೆದರಿಸ್ತಿದ್ರು. ಇದು ಅವಳು ಬದುಕುವ ಚಾನ್ಸ್ ಇಲ್ಲ, ಈ ಥರ ಆಗಿದೆ ಅಂತ ಹೇಳ್ಕೊಂಡು ಕ್ಯಾನ್ಸರ್ ಅಂತ ಹೇಳಿ ನಮಗೆ ಹೇಳಿದರು. ಇದನ್ನು ನಾನು ನನ್ನ ಹೆಂಡತಿಗೆ ಕೊನೆ ತನಕ ನಾನು ಅವಳಿಗೆ ಏನು ವಿಷಯ ಅಂತ ನಾನು ಹೇಳಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ ಆಗುವಾಗ ಅವಳಿಗೆ ಹೇಳಿದರೆ ಅವಳು ಮೊದಲಿಗೆ ಭಯಪಟ್ಟು ಇದಾಗ್ತದೆ, ಮಗು ಇದೆ, ಮಗು ಮೇಲೆ ಜಾಸ್ತಿ ಆಸೆಯನ್ನು ಇಟ್ಕೊಂಡಿದ್ದಾಳೆ. ಯಾಕೆಂದರೆ ಫಸ್ಟದೊಂದು ಮಗು ಗಂಡು ಮಗು 7 ತಿಂಗಳಲ್ಲಿ ಅದು ಇದಾಗಿ ಅದು 6 ದಿನ ಇದ್ದು ಅದು ತೀರೋಯ್ತು. ಸೆಕೆಂಡ್ ಬೇಬಿ ನಮ್ಮ ಮಿಷನ್ ಆಸ್ಪತ್ರೆಯಲ್ಲಿ ಡಿಲಿವರಿ ಆದದ್ದು ಈ ಮಗು. ಈಗ 6 ವರ್ಷ ತುಂಬಿ 7 ವರ್ಷ ನಡೀತಾ ಉಂಟು ಈ ಮಗುಗೆ. ಈ ಮಗು ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದಾಳೆ ಅವಳು. ಆಗ ನಾನು ಯಾವ ರೀತಿ ಹೇಳಿ ಅಂತ ಹೇಳಿ ನಾನು ಒಳಗಿಂದ ಬಂದು ಹೊರಗೆ ಬಂದು ಕೂತ್ಕೊಂಡಿದ್ದೆ, ಅಳ್ತಾ ಇದ್ದೆ. ಯಾವ ರೀತಿ ಹೇಳಿ ಮನಸ್ಸು ಗಟ್ಟಿ ಮಾಡಿಕೊಂಡು ಅವಳು ಎದುರು ಬರುವಾಗ ನಾನು ಖುಷಿಯಲ್ಲಿ ಸಂತೋಷದಲ್ಲಿ ನಗ್ನಾಗ್ತಾ ಇದ್ದೆ. ಅವಳಿಗೆ ಏನು ಗೊತ್ತಾಗಬಾರ್ದು ಅಂತ ನನ್ನ ದುಃಖವನ್ನು ಒಳಗೆ ನಾನು ತೋಡಿಕೊಂಡಿದ್ದೆ. ನಾನು ಏನು ಮಾಡೋದಪ್ಪ, ಇವಳಿಗೆ ಏನು ಯಾವ ರೀತಿ ಹೇಳಬೇಕು, ಈ ಮಗು ಇದ್ದಿದ್ದರೆ ಅವಳಿಗೆ ಮಾನಸಿಕ ಖಿನ್ನತೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ಅವಳಿಗೆ ಯಾವ ವಿಷಯವನ್ನು ಸಹ ನಾನು ಹೇಳಲಿಲ್ಲ. ಇಮಿಡಿಯೇಟ್ಲಿ ಅವರ ತಮ್ಮನವರನ್ನು ಬೆಂಗಳೂರಿಂದ ನಾವು ಕಳಿಸಿದೆ. ಈ ಥರ ಆಗಿದೆ, ಈ ಥರ ಬನ್ನಿ ಅಂತ. ನೀವು ನಿಮ್ಮ ಅಕ್ಕನಿಗೆ ಯಾವ ರೀತಿ ಈ ಕಾಯಿಲೆ ವಿಷಯ ಅವಳಿಗೆ ನೀವು ಹೇಳಬಾರ್ದು, ಈ ಥರ ಆಗಿದೆ ಅಂತ ನೀವು ಹೇಳಿ. ನಾನು ಸಂಬಂಧದ ಬಗ್ಗೆ ಬರೋದಾದ್ರೆ ಇಷ್ಟು ಕಷ್ಟ ಆಗ್ತಾ ಇದೆ, ಹಾಸ್ಪಿಟಲ್ಗೂ ಕೂಡ ಸೇರಿಸಿದ್ರೆ ಅಷ್ಟರೊಳಗೆ ತುಂಬಾ ಖರ್ಚು ಆಗಿರ್ಬೋದು, ಹಣ ವ್ಯಯ ಆಗಿರ್ತದೆ. ಇದ್ರ ಬಗ್ಗೆ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಅಣ್ಣ ತಮ್ಮ ಆಗಿರ್ಬೋದು ಯಾರಾದ್ರೂ ಸಹಾಯ ಮಾಡಿದ್ರ? ನಮಗೆ ಯಾವ ಸಹಾಯವೂ ಬರಲಿಲ್ಲ. ನಮಗೆ ಅಂದರೆ ನಾವು ಅಷ್ಟೊಂದು ನಾವು ಬೇಡ, ಇಲ್ಲೊಂದು ನಾವು ಪೇಪರಲ್ಲಿ ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಈ ಪೇಪರಲ್ಲಿ ಉದಯವಾಣಿ ಪೇಪರಲ್ಲಿ ಒಂದು ಮಹಿಳೆಯ ಚಿಕಿತ್ಸೆ ನೆರವಿಗೆ ಮನವಿ ಅಂತ ನಾವು ಕೊಟ್ಟಿದ್ದೇವೆ. ನಾವು ಇದರಲ್ಲಿ ನಮಗೆ ಬ್ಯಾಂಕ್ ಅಕೌಂಟ್ ಹಾಕಿ ಎಲ್ಲ ಇದು ಮಾಡಿದೆ. ಅದರಲ್ಲಿ ಸಹ ನಮಗೆ 1 ರೂಪಾಯಿ ಸಹ ಬರಲಿಲ್ಲ. ನಾನು ಎಷ್ಟೋ ವಿಧದಲ್ಲಿ ನಾನು ಜನರಿಗೋಸ್ಕರ ನಾನು ಎಲ್ಲ ವಿಷಯದಲ್ಲಿ ಮುಂದೆ ಹೋಗಿ ಸೋಷಲ್ ವರ್ಕ್ ಥರ ನಾನು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಮದುವೆ ಮುಂಚೆ ಎಲ್ಲ. ಯಾಕೆ ಜನರು ಈ ಥರ ನಮ್ಮನ್ನು ಇದು ಮಾಡ್ತಾರೆ, ಬಿಹೇವ್ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡಿದೆ. ಬೇಡ ಬಿಡು ಅಂತ ಹೇಳ್ಕೊಂಡು ನಾನು ಅವಳಿಗೆ ಸಮಾಧಾನ ಮಾಡಿದೆ. ಬೇಡ, ನಮಗೆ ಯಾವುದಾದೊಂದು ರೀತಿಯಲ್ಲಿ ನಮಗೆ ದುಡ್ಡದು ವ್ಯವಸ್ಥೆ ಮಾಡಿಕೊಂಡು ಹೋಗುವ ಅಂತ ಹೇಳ್ಕೊಂಡು ನಮ್ಮದು ಆ ಟೈಮಲ್ಲಿ ಇಲ್ಲಿ ಒಂದು ಗೋಲ್ಡ್ ಇಲ್ಲಿತ್ತು. ನಾನು ಇಲ್ಲಿ ಸೊಸೈಟಿಯಲ್ಲಿ ಅದನ್ನು ತಗೊಂಡು ಹೋಗಿ ಇಟ್ಟುಬಿಟ್ಟೆ.
ಅದು ಇದು ಅಡವಿಗೆ ಅಂತ ನಾವು ಇಟ್ಟುಬಿಟ್ಟೆ. ಆಗ ಒಂದು ಇಮಿಡಿಯೇಟ್ಲಿ ಒಂದು 60-65 ಸಾವಿರ ನಾವು ಅಲ್ಲಿ ತೆಗೆದುಬಿಟ್ಟು ಆ ಬಿಲ್ಲನ್ನು ಸ್ವಲ್ಪ ಇಲ್ಲಿ ಒಂದು ಟೋಟಲ್ ಒಂದು 75-80 ಸಾವಿರ ಆಯಿತು ಇದರದ್ದು. ಅಲ್ಲಿ ಒಂದು 30 ಸಾವಿರ ಚಿಲ್ಲರೆ ಆಯಿತು ಎಲ್ಲಿ ಮಿಷನ್ ಆಸ್ಪತ್ರೆದ್ದು. ಇದನ್ನು ಸ್ವಲ್ಪ ಒಟ್ಟು ಮಾಡಿ ಅದು ಇದೆಲ್ಲ ಇಟ್ಟುಕೊಂಡು ನಾನು ಆ ಬಿಲ್ಲನ್ನು ಇಲ್ಲಿ ಇದು ಮಾಡಿದರೆ ಅದರದ್ದು ಬಿಲ್ ಇದು ರಿಪೋರ್ಟ್ ಇದನ್ನು ತಗೊಂಡೋಗಿ ನಮ್ಮ ಇಂದಿರಾನಗರ ಕೌನ್ಸಿಲರ್ ಇಲಾರಿ ಜೊತೆ ನೋಡಿದರೆ ಅವರ ಕೈಯಲ್ಲಿ ಹೋಗಿ ನಾನು ಇದನ್ನು ಸಬ್ಮಿಟ್ ಮಾಡಿದೆ. ಅವರು ಹೇಳಿದರು ನಾನು ಅಲ್ಲಿ ಹೋಗಿ ಪ್ರಮೋದ್ ಮಾಧವರಾಜ ಆಫೀಸ್ ಹತ್ರ ನಾನು ಹೋಗಿ ಇದು ಮಾಡ್ತೇನೆ ಮುಖ್ಯಮಂತ್ರಿ ಫಂಡಿಗೆ ಅಂತ ಅಲ್ಲಿ ಇದು ಮಾಡಿದರು. ಅದು ಮಾಡಿದ ಮೇಲೆ ಅಲ್ಲಿ 8 ತಿಂಗಳಲ್ಲ 1 ವರ್ಷ ಆದರೂ ಸಹ ನಮಗೆ ಬಿಲ್ ಮೂವ್ ಆಗಲಿಲ್ಲ. ದುಡ್ಡು ಅದು ಎಂತೂ ಇಲ್ಲ, ಅದು ಬಿಲ್ಲು ಸಹ ಅದು ಗೋಚರನೇ ಇಲ್ಲ. ಪ್ರಶಾಂತ್ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ವೀಕ್ಷಕರೇ, ವಿಧಿಯಾಟ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ ಪುಟ್ಟ ವಿರಾಮದ ಬಳಿಕ. ವಿಧಿಯ ನಾಟಕ, ವಿಧಿಯ ನಾಟಕ. ವಿಧಿಯ ನಾಟಕ, ವಿಧಿಯ ನಾಟಕ. ಬ್ರೇಕ್ ಬಳಿಕ ವಿಧಿಯ ಆಟ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ತುಂಬ ಹಣ ವ್ಯಯ ಆಯಿತು, ಹೀಗಾಗಿ ನೀವು ಇಂದಿರಾನಗರದ ಕೌನ್ಸಿಲರ್ ಜೊತೆಗೂ ಕೂಡ ಮಾತನಾಡ್ತೀರಿ. ಮತ್ತು ಆಗಿನ MLA ಆಗಿರುವಂತಹ ಪ್ರಮೋದ್ ಮಧುರಾಜ್ ಹತ್ರನ ಹೋಗಿ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ. ಅವ್ರು ಏನಂದ್ರು ಆ ಟೈಮಲ್ಲಿ? ಅವರಿಗೆ ನಾವು ಈ ಥರ ಕೌನ್ಸಿಲರ್ಗೆ ಹೇಳುವಾಗ ಇಲ್ಲ ಅದು ಇದಾಗ್ತದೆ, ಪ್ರಮೋದ್ ಮಾಧವರಾಜ್ ಆಫೀಸಿಗೆ ನಾವು ಕಳಿಸಿದ್ದೇವೆ ಮುಖ್ಯಮಂತ್ರಿ ಫಂಡಿಗೆ ಅಂತ, ಅದು ನಿಮಗೆ ಈಗ ಸಿಗೋದಿಲ್ಲ, ಒಂದು 7-8 ತಿಂಗಳ ನಂತರ ನಿಮಗೆ ಅದು ಪಾಸ್ ಆಗಿ ಬರ್ತದೆ ಅಂತ ಹೇಳಿದರು. ಅದು ಬಿಲ್ಲು ಸಹ ಪಾಸ್ ಆಗಿಲ್ಲ. ನಾನು ಆದರೂ ಸಹ ನಾನು ಇವರಿಗೆ ಫೋನ್ ಮಾಡ್ತಿದ್ದೆ ಇಲ್ಲಿರುವಾಗ ಸಹ, ಪ್ರಮೋದ್ ಮಾಧವರಾಜ್ ಅವರಿಗೆ ಫೋನ್ ಮಾಡುವಾಗ ಅವ್ರು ಈ ಥರ ಹೇಳ್ತಾರೆ, ಅದು ಮುಖ್ಯಮಂತ್ರಿ ಫಂಡ್ ಅದು ಬರ್ತದೆ, ನೀವು ವೆಯ್ಟ್ ಮಾಡಿ ಅಂತ ಹಂಗೇನೆ ಹೇಳ್ಕೊಂಡು ದಿನ ದೋಡ್ತಿದ್ರು. ಮತ್ತೆ ಒಂದು ಸಹ ನಾನು ಈ ಥರ ಆಗಿ ಸಹ ನಾನು ನಮ್ಮ ಮಿಸಸ್ ಎಲ್ಲ ಟ್ರೀಟ್ಮೆಂಟ್ ಆಗಿ ತೀರಿ ಹೋಗಿ ನಮಗೆ ಇಲ್ಲ ಆಯ್ತು ತೀರಿ ಹೋಗಿ ಸಹ ಆ ಟೈಮ್ ಅಲ್ಲಿ ತೀರೋಗೋ ಮುಂಚೆ ಬೆಂಗಳೂರಲ್ಲಿ ಹೋಗೋ ಸಹ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದೆ. ಮತ್ತೆ ತೀರಿ ಹೋದ್ಮೇಲೆ ಬಂದೆ, ನಾವು ಊರಿಗೆ ಬಂದೆ. ಊರಿಗೆ ಬಂದ ಮೇಲೆ ಅವ್ರದ್ದು MLA ಇದು ಓಟ್ ಎಲ್ಲ ನಡೀತಿತ್ತು ಆ ಟೈಮಲ್ಲಿ ಓಟು ನಡೆಯುವಾಗ ಅದು ನಮ್ಮ ಇಂದ್ರಹಳ್ಳಿಯಲ್ಲಿ ಇದರಲ್ಲಿ ಒಂದು ಸ್ಟೇಜ್ ಹತ್ರ ಹೇಳಿದ್ರು, ನಿಮ್ಮ ಬೆವರು ಕೆಳಗೆ ಇಳಿದ ಹಾಗೆ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದರು. ಆಗ ನನ್ನ ಮನಸ್ಸಿಗೆ ಕುದೀತಾ ಉಂಟು, ನಾನು ಯಾವ ರೀತಿ ಹೇಳಲಿ ಇವರಿಗೆ. ಆ ಟೈಮಲ್ಲಿ ನಮಗೆ ಇವರಿಗೆ ಫೋನ್ ಮಾಡುವಾಗ ನಮ್ಮ ಮಿಸಸ್ ಅವರು ಈ ಥರ ಇದೆ, ಅವರು ICU ಇದ್ದಾರೆ, ನೀವು ಏನಾದ್ರು ಸ್ವಲ್ಪ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಈ ಥರ ಹೇಳುವಾಗ, ಇಲ್ಲ ಇದು ಆಗ್ತದೆ, ನೀವು ಮುಖ್ಯಮಂತ್ರಿ ಬಂಡ ಅಂತ ನೀವು ಕಾಲು ಜಾರಿಕೊಂಡಿದ್ದೀರಿ. ಈ ಟೈಮಲ್ಲಿ ನಿಮಗೆ ಕರುಣೆ ತೋರಿಲ್ಲ. ಆ ಟೈಮಲ್ಲಿ ನಾನು ಬಂದು ಅದೇ ರೀತಿಯಲ್ಲಿ ನಿಮ್ಮ ಮೆರವಣಿಗೆ, ನಾನು ಕಾಂಗ್ರೆಸ್ ಇದಕ್ಕೆ ನಾನು ನಿಮ್ಮ ಮೆರವಣಿಗೆ ಎಲ್ಲ ನಾನು ಬಂದಿದ್ದೇನೆ, ಇದು ಓಟ್ ಪ್ರಚಾರಕ್ಕೆ ಅಂತ ನಿಮ್ಮ ಇದಕ್ಕೆ ನಾನು ಬಂದೆ. ಆ ಟೈಮಲ್ಲಿ ನನಗೆ ಹೇಳ್ಬೋದಿತ್ತು, ಆ ಸಭೆ ಮುಂದೆ ನಾನು ಹೇಳಬೇಕಿತ್ತು. ಆದರೂ ಸಹ ನಮ್ಮ ಮನಸ್ಸು ನಾನು ಅದನ್ನು ಕಠಿಣ ಮಾಡ್ಕೊಂಡು ನಾನು ಹಂಗೆ ಇದೆ, ನಾನು ಏನು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆ ನಾವು ಇನ್ನೊಬ್ಬ ಪಕ್ಷ ಭೇದ ನಾವು ಇದು ಮಾಡ್ಕೋ ದೂರಬೇಕಂತ ನಾವು ನಮ್ಮ ಪಾಡಿಗೆ ನಾವು ಇದ್ದೇವೆ. ಈ ಟೈಮ್ ಮತ್ತೆ ಲಾಸ್ಟಿಗೆ ಎಲ್ಲ ಆಯಿತು. ಇನ್ನು ಏನು ಮಾಡಬೇಕಂತ ನಾವು ದಿಕ್ಕು ತೋಚದಾಗ ಕೊನೆಗೆ ನಾವು ಇವತ್ತು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದುಕೊಂಡು ನಾವು ಮುಂದಿನ ಟ್ರೀಟ್ಮೆಂಟ್ಗೋಸ್ಕರ ನಾವು ಚೆನ್ನಾಗಿ ಆಯ್ತಂತ ನಾವು ಹೊರಡಲಿಕ್ಕೆ ರೆಡಿಯಾಗಿದೆ. ಅಲ್ಲ ಆ ದಿವಸ 15 ದಿವಸ ಇದೆ, ರಿಪೋರ್ಟ್ ಬರಬೇಕು ನಮಗೆ 15 ದಿವಸದ್ದು. ಆ 15 ದಿವಸ ಬಯಸ್ಬಿದ್ದು ರಿಪೋರ್ಟ್ ಬಂದ ಮೇಲೆ ನಾವು ಹೋಗುವಂತ. ಅದು 1 ತಿಂಗಳು ಇಲ್ಲಿ ಕಾಲ ಕಳೆಯಿತು. ಇನ್ನೊಂದು 15 ದಿವಸದಲ್ಲಿ ಅದೊಂದು ರಿಪೋರ್ಟ್ ಬಂದ ತಕ್ಷಣ ನಾವು ಬೆಂಗಳೂರು ಹೊರಡುವಂತ. ಆ ಮನೆ ಬೀಗ ಹಾಕಿದೆ ಅಲ್ಲಿ, ಬಾಡಿಗೆ ಮನೆಯದ್ದು ಎಲ್ಲಿ ಬೆಂಗಳೂರಲ್ಲಿ 1 ವಾರ ತಿಂಗಳ ತನಕ ಮನೆ ಬೀಗ ಹಾಕಿ ಉಂಟು ಅಲ್ಲಿ. ಆ ಮನೆಗೆ ನಾವು ಅಲ್ಲಿ ಹೊರಟಾಗಲಿಲ್ಲ. ಬಾಡಿಗೆ ಮನೆಯವರು ಫೋನ್ ಮಾಡ್ತಾಯಿದ್ರು, ನೀವು ಯಾವಾಗ ಬರ್ತೀರಾ ಮತ್ತು ಈ ಥರ ಹೇಳುವಾಗ ಅವ್ರಿಗೆ ಸಹ ಮನಸ್ಸು ಕರುಣೆ ಸ್ವಲ್ಪ ಇದಾಯಿತು. ಆಯಿತು ನೀವೆಲ್ಲ ಚೆನ್ನಾಗಿ ಬನ್ನಿ ಆ ಥರ ಅಂತ ಹೇಳ್ಕೊಂಡು ನಮಗೆ ಸಮಾಧಾನ ಮಾಡಿದರು. ಆಮೇಲೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂತ ಇಲ್ಲಿದೆ ಎಲ್ಲ ವ್ಯವಸ್ಥೆ ಆಯಿತು. ನಾವು ಹೊರಡಬೇಕಂತ ಹೇಳಿದರೆ ರಿಪೋರ್ಟ್ ನಮಗೆ ಕೈಗೆ ಸಿಕ್ಕಿತ್ತು. ಆ ರಿಪೋರ್ಟಲ್ಲಿ ನಮಗೆ ಏನು ಕಾಣಲಿಲ್ಲ, ಯಾವ ಕ್ಯಾನ್ಸರ್ ಆಗಲಿ ಏನಾಗಲಿ ನಮ್ಗೆ ಕಾಣಲಿಲ್ಲ. ಇದನ್ನು ಜಸ್ಟ್ ಅಂತ ಹೇಳಿದರೆ ಅದು ಇದು ವೈರಲ್ ಫೀವರ್ ಇದಂತ ಹೇಳ್ಕೊಂಡು ಬಂತು, ಏನಿದು ಇದಿಲ್ಲ. ನಾವೊಂದು ಇಲ್ಲಿ ವಾಸುದೇವ್ ಡಾಕ್ಟರ್ ಅಂತ ಕ್ಲಿನಿಕಲ್ಲಿ ಅಲ್ಲಿ ಹೋಗಿ ಆ ರಿಪೋರ್ಟ್ ತೋರಿಸಿದೆ. ಏನಿಲ್ಲ, ನೀವು ಟ್ಯಾಬ್ಲೆಟ್ ಈ ಥರ ಒಂದು ಎಲ್ಲ ಬರೆದು ಕೊಟ್ಟರು, ಇದನ್ನು ತಗೊಳ್ಳಿ, ಇದು ಮಾಡಿ ಚೆನ್ನಾಗಿ ಇದಾಗ್ತದೆ ಅಂತ ಹೇಳ್ಕೊಂಡು ಸಮಾಧಾನ ಮಾಡಿ ನಮ್ಗೆ ಕಳಿಸಿ ನಾವು ಇಲ್ಲಿಂದ ನಾವು ಬೆಂಗಳೂರಿಗೆ ಇಲ್ಲಿಂದ ನಾವು ಹೊರಟು ಹೋದೆವು. ಬೆಂಗಳೂರು ಹೋದ ತಕ್ಷಣ ಒಂದು 2 ವಾರ ಚೆನ್ನಾಗಿದ್ಲು. 2 ವಾರ ಆದಮೇಲೆ ಅವಳಿಗೆ ಒಂದು ಕಾಲಲ್ಲಿ ಒಂಥರ ನೋವು, ಇದು ಕೆಮ್ಮು, ಈ ಥರ ಏನೇನೋ ಒಂದು ಸಮಸ್ಯೆಗಳು ಉಲ್ಬಣ ಆಗ್ತಾ ಉಂಟು ಅವಳಿಗೆ ಮನಸ್ಸಲ್ಲಿ ನಾನು ಏನು ಹೇಳೋದು ಕಂಡು ಲಾಸ್ಟಿಗೆ ಬಲನೇ ಇಲ್ಲ. ನಾನು ಬಟ್ಟೆ ಒಗೆದು
ಸ್ಲ್ಯಾಬ್ ಮೇಲೆ ಹೋಗಿ ಬಟ್ಟೆ ನಿನಗೆ ಆಗಲಿಕ್ಕೆ ಹೋಗುವಾಗ ಅಲ್ಲಿ ಇವಳು ಕೆಳಗೆ ಬಿದ್ದಿದ್ದಾಳೆ ಅಲ್ಲಿ ಮನೆ ಒಳಗೆ. ರೂಮಲ್ಲಿ ಬಿದ್ದು ಪ್ರಶಾಂತ್ ಪ್ರಶಾಂತ ಪ್ರಶಾಂತ್ ಅಂತ ಒಬ್ಬ ಹೊಡಿತಿದ್ಲು. ಮಗು ಏನಿಲ್ಲ, ಮಗು ಆಚೆ ಓಡಾಡ್ತಾ ಉಂಟು. ಇಲ್ಲಿ ಚಿಲ್ಕ ಆಗಿದೆ ಬಾಗಿಲಲ್ಲಿ ಹೊರಗಿಂದ ನಾನು, ಯಾಕಂದರೆ ಮಗು ಹೊರಗೆ ಹೋಗ್ತಾ ಅಂತ ಹೇಳ್ಕೊಂಡು. ಮತ್ತು ಲಾಸ್ಟಿಗೆ ಅವಳು ಓನರ್ ಅವ್ರು ಬಂದು ಏನು ರೀ ಅವ್ರು ಕರಿತಿದ್ದಾರೆ ಅಂತ ಹೇಳ್ಕೊಂಡು ಕೆಳಗೆ ಬನ್ನಿ ಏನಾಯಿತು ಸ್ವಲ್ಪ ನೋಡಿ ಅಂತ ಹೇಳುವಾಗ ಅಲ್ಲಿ ಒಂದು ಮುಳ್ಳೆಲ್ಲಿ ಹೋಗಿ ಚಕ್ಕರ್ ಬಂದು ಬಿದ್ದಿದ್ಲು ಅವಳು. ಬಿದ್ದ ತಕ್ಷಣ ಇದು ಏನು ಮಾಡೋದು ಅಂತ ಹೇಳ್ಕೊಂಡು ಅವಳು ಬಲನೇ ಇಲ್ಲ. ಇಮಿಡಿಯೇಟ್ಲಿ ಹೇಳ್ಕೊಂಡು ಲಾಸ್ಟಿಗೆ ಏನು ಮಾಡಿದೆ, ಅವಳನ್ನು ಆಟೋದಲ್ಲಿ ಹಿಂಗೆ ಎತ್ತಿಕೊಂಡು ಹಾಕಿ ಆಟೋದಲ್ಲಿ ಕೂತ್ಕೊಳಿಸಿ. ಹಾಗಾದರೆ ಬೆಂಗಳೂರಲ್ಲಿ ಆಗ್ತಿರುವಂಥದ್ದು? ಇದು ಬೆಂಗಳೂರಲ್ಲಿ ಆಟೋದಲ್ಲಿ ಹಾಕೊಂಡು ಹೋಗಿ ಸೀದಾ ಬೆಂಗಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಂತ ದೊಡ್ಡ ಆಸ್ಪತ್ರೆ ಸಂಸ್ಥೆ ಅದು. ಹಾಸ್ಪಿಟಲ್ ಹೋಗಿ ತಗೊಂಡೋಗಿ ಹಾಕುವಾಗ ನಾವು ಹೇಳಿದೆ ನಮ್ಮ ಕಷ್ಟವನ್ನು, ಈ ಥರ ಆಗಿದೆ, ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೇವೆ, ಮಣಿಪಾಲ ಮಿಷನ್ ಆಸ್ಪತ್ರೆ TMPL ಎಲ್ಲ ಆಯಿತು, ಇದೇನಿಲ್ಲ ಅಲ್ಸರ್ ಅಂತ ನಾನು ಹೇಳಿದೆ. ಅವರು ಹೇಳುವಾಗ ರೀತಿ ಹೇಳಿದ್ರೆ ಇದು ಅಲ್ಸರ್ ಅಲ್ಲ, ಅದು ಬೇರೆನೇ ಕಾಯಿಲೆ ಅಂತ ಹೇಳಿದರು ಅವರು. ಇದು ಬೇರೆನೇ ಕಾಯಿಲೆ, ಇದು ಅಲ್ಸರ್ ಅಲ್ಲ. ಇಲ್ಲ ಮೇಡಮ್, ಇದು ಅಲ್ಸರ್ ಅಂತ ನಮಗೆ ಇದು ಹೇಳಿದ್ರು, ವೈರಲ್ ಫೀವರ್ ಅಂತ ಹೇಳಿದರು. ಅಲ್ಲವೇ ಅಲ್ಲ, ಇದು ಬೇರೆನೇ ಕಾಯಿಲೆ ಅಂತ ಹೇಳಿದರು. ನೀವು ಒಂದು ಬೋನ್ ಮ್ಯಾರೋ ಮಾಡಬೇಕಂತ ಹೇಳಿದರು. ಬೋನ್ ಮ್ಯಾರೋ ಒಳಗೆ ಇವಳು ಸ್ವಲ್ಪ ಭಯ ಆಗ್ತದೆ. ಅದು ಬೆನ್ನು ಒಳಗಿಂದ ಸೂಜಿ ಹಾಕಿ ಒಳಗಿಂದ ಇದು ಮಾಡಿ ಅದು ತೆಗಿಬೇಕಲ್ಲ, ಏನೋ ಅದು ಸೈಡ್ ಎಫೆಕ್ಟ್ ಬರ್ತಂತ ಏನೋ ಭಯ ಆಗ್ತಂತ. ನೀನು ಭಯ ಪಡಬೇಡ, ದೇವರಿದ್ದಾರೆ, ದೇವರು ಕಾರ್ಯ ಮಾಡ್ತಾರೆ. ನೀನು ಅವ್ರು ಏನು ಹೇಳಿದ್ರೆ ಅದನ್ನು ಇದು ಮಾಡ್ಕೊಂಡು ಹೋಗುವ. ಯಾಕೆ ನೀನು ಚೆನ್ನಾಗಿ ಆಗಬೇಕು, ಎಲ್ಲ ಮಕ್ಕಳಿಗೆ ಪಾಠ ಹೇಳಬೇಕು, ನನ್ನ ಮಗುನ ಚೆನ್ನಾಗಿ ನೋಡಬೇಕು, ನಿಂಗೆ ಏನಾಗೋದಿಲ್ಲ. ಬೋನ್ ಮ್ಯಾರೋ ನೋಡುವಾಗ ಸಹ ಅಲ್ಲಿ ಸಹ ನಾನು ಈ ಥರ ಅವಳಿಗೆ ಲುಕೋಮಿಯಾ ಅಂತ ನಾನು ಅವಳಿಗೆ ಹೇಳಿಲ್ಲ, ಕ್ಯಾನ್ಸರ್ ಅಂತ. ಡಾಕ್ಟರ್ ಹತ್ರ ಹೇಳಿದ್ರೆ ನೀವು? ಡಾಕ್ಟರ್ ಹತ್ರ ಅವ್ರು ಹೇಳಿದರು ಇದು ಕ್ಯಾನ್ಸರ್ ಹಿಂಗೆ ಅಂತ ಹೇಳಿದರು. ಮತ್ತು ನಾನು ಡಾಕ್ಟ್ರಿಗೆ ಸಹ ಹೇಳಿದೆ, ಅವಳಿಗೆ ಹೋಗಿ ಈ ಥರ ಹೇಳಬೇಡಿ, ಯಾಕೆಂದರೆ ಮನಸ್ಸಲ್ಲಿ ಅವಳು ನೊಂದ್ಕೊಳ್ತಾಳೆ. ಯಾಕೆಂದರೆ ಅವಳು ಮಗುವನ್ನು ಜಾಸ್ತಿ ಹಚ್ಚಿಕೊಂಡಿದ್ದಾಳೆ, ಅವಳು ಮಗುವನ್ನು ಪ್ರೀತಿ ಮಾಡ್ಕೊಂಡಿದ್ದು, ಮಗು ಮೇಲೆ ಜಾಸ್ತಿ ಪ್ರೀತಿ ಅವಳಿಗೆ. ಯಾವ ಕಾರಣಕ್ಕೂ ಮಗುಗೆ ನಾವು ಬೈಬಾರ್ದು, ಮಗು ಹೊಡಿಬಾರ್ದು, ಮಗು ಚೆನ್ನಾಗಿ ನೋಡ್ಕೊಂತ ಆ ಥರ ಹೇಳಿ ನಮಗೆ ಬುದ್ಧಿ ಬೆಳೆ. ಯಾಕೆ ಎಲ್ಲ ಮಕ್ಕಳಿಗೆ ಅವಳು ಆ ಥರ ಒಂದು ಸ್ಟಿಕ್ ಆಗಿದ್ದವಳು, ಮಕ್ಕಳು ಏನು ತಪ್ಪು ಮಾಡಿದರೆ ಅವಳಿಗೆ ಬುದ್ಧಿ ಹೇಳುವಳು. ಅದೇ ರೀತಿ ನಾನು ಯಾವ ಡಾಕ್ಟ್ರಿಗೆ ಸಹ ಅವ್ರಿಗೆ ಕಮ್ಮಿ ಮಾಡಿದೆ, ಅವ್ರ ತಮ್ಮನವರಿಗೆ ಅಕ್ಕನವ್ರಿಗೆ ಎಲ್ಲರೂ ಹೇಳಿದೆ ಈ ಥರ ಹೇಳಬೇಡಿ ಅಂತ. ಕೊನೆಗೆ ಈ ಥರ ಅವರಿಗೆ ಈ ಥರ ಮಾತಾಡುವಾಗ ಪೇಷಂಟ್ ಕಡೆಯಿಂದ ಯಾರು ಹೇಳಿದ್ರು ಈ ಥರ ನಿಮಗೆ ಇದಾಗಿದೆಲ್ಲ ಕ್ಯಾನ್ಸರ್ ಅಂತ ಅವ್ರ ಬಾಯಿಂದ ತಪ್ಪಿ ಅವ್ರಿಗೆ ಈ ಥರ ಹೇಳಿದರು. ಆಗ ನಂಗೆ ಕೇಳಿದ್ರು, ಪ್ರಶಾಂತ ಇದನ್ನು ನೀನು ಮುಚ್ಚಿಟ್ಟಿದೆ ಅಂತ ಕೇಳಿದ್ರು, ಕಣ್ಣೀರು ಹಾಕಿದ್ಲು. ನನಗೆ ಕ್ಯಾನ್ಸರ್ ಅಂತ ನೀನು ಹೇಳಿಲ್ಲ ಅಂತ ಹೇಳಿದ್ರು ಅವಳು. ಅದಕ್ಕೆ ನಾನು ಆ ಥರ ಹೇಳಲಿಕ್ಕೆ ಆಗೋದಿಲ್ಲ, ಇರಲಿ, ಅದು ಸಹ ವಾಸಿ ಆಗ್ತದೆ. ಎಂಥ ಕ್ಯಾನ್ಸರ್ ಇದ್ದರೂ ಸಹ ದೇವರು ಒಂದು ಒಳ್ಳೆ ಕಾರ್ಯ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ಕೊಂಡು ಅವಳಿಗೆ ಎಲ್ಲ ದೃಶ್ಯದಲ್ಲಿ ನಂಬಿಕೆ ಕೊಟ್ಟೆ. ಅವಳು ನಂಬಿಕೆಯಿಂದ ಮುಂದೆ ಹೋಗು, ಈ ನಂಬಿಕೆ ಇಲ್ಲದ್ರೆ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನೀನು ದೇವರನ್ನು ನೆನೆಸ್ಕೊಂಡು ನಂಬಿಕೆಯಲ್ಲಿ ಮುಂದೆ ಬರ್ದು ಡಾಕ್ಟ್ರನವರು ಕೆಲಸ ಮಾಡಲಿ, ದೇವರು ಕಾರ್ಯ ಮಾಡ್ತಾರೆ ಅಂತ ಹೇಳ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳ್ತಿದ್ದೆ. ಆಮೇಲೆ ಎಲ್ಲ ಟ್ರೀಟ್ಮೆಂಟ್ ಮಾಡುವಾಗ ಅದು ಕಿಮೋಥೆರಪಿ ಮಾಡಬೇಕಂತ, ಅದು AL ಅಂತ ಉಂಟು, ಅದು AL ಮಾಡಬೇಕಾದ್ರೆ ತಿಂಗಳಿಗೆ 4 ಲಕ್ಷ ಆಗ್ತಂತ ಹೇಳಿದ್ರು ಅವರು. ನಾನು ಹೇಳಿದೆ AL ಬೇಡ, ಏನು ಸ್ವಲ್ಪ ಆದರೆ ಎಷ್ಟು ಆಗ್ತಂತ ಕೇಳಿದ್ರು. ಅದು ಒಂದು ಕಮ್ಮಿ ಒಂದು 2 ಲಕ್ಷ ಅಂತ ಆಗ್ತಂತ ಹೇಳಿದ್ರು. AL ಅಂದ್ರೇನು, ಏನು ಅಂತ ಅಂದರೆ ಅದರಲ್ಲಿ ಬೋನ್ ಎಕ್ಸ್ಪ್ಲೆಂಡ್ ಅಂತ ಇದು ಮಾಡಬೇಕಂತೆ. ಬೋನ್ ಎಕ್ಸ್ಪ್ಲೆಂಡ್ ಬ್ಲಡ್ ಎಕ್ಸ್ಚೇಂಜ್ ಮಾಡೋದಂತ ಏನೋ ಗೊತ್ತಿಲ್ಲ, ಅದು ಎಕ್ಸ್ಚೇಂಜ್ ಮಾಡಬೇಕಂತ, ಬ್ಲಡ್ ಎಕ್ಸ್ಚೇಂಜ್ ಮಾಡಬೇಕಂತ. ಅದಕ್ಕೆ ಅದು ಇಡೀ ದೇಹದ ಬ್ಲಡ್ ಎಲ್ಲ ಇದು ಮಾಡಿ ಆಮೇಲೆ ಹೊಸ ಬ್ಲಡ್ ಇದು ಮಾಡಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಖರ್ಚಾಗ್ತಂತ ಹೇಳಿದ್ರು. ಅದಕ್ಕೆ ಬೇರೆ ಏನಾದರೂ ವಿಧಾನ ಉಂಟಂತ ಕೇಳಿದರೆ ಅದು ಕಿಮೋಥೆರಪಿ ಅಂತ, ಅದು ಈ ಥರ ಏನಂತ ಇದು ಮಾಡಿದ್ರೆ ಕಿಮೋಥೆರಪಿ ಮಾಡೋದಂತ. ಅದಕ್ಕೆ ತಿಂಗಳಿಗೆ ಒಂದು 2 ಲಕ್ಷ ಖರ್ಚಾಗ್ತದೆ ಅಂತ ಹೇಳಿದ್ರು ಅವರು. ಅದಕ್ಕೆ ನೀವು ಅದನ್ನೇ ಇದು ಮಾಡಿ, ಯಾಕೆಂದರೆ ಕಿಮೋಥೆರಪಿದಲ್ಲಿ ಸ್ವಲ್ಪ ಕೂದಲೆಲ್ಲ ಉದುರು ಹೋಗ್ತದೆ, ಮತ್ತು ಅದರಲ್ಲಿ ವಾಸಿ ಆಗ್ತದೆ, ತುಂಬ ಜನ ವಾಸಿ ಆಗಿದ್ದಾರೆ. ಅದನ್ನೇ ಮಾಡಿಕೊಂಡು 7-8 ತಿಂಗಳ ತನಕ ಅದು ಟ್ರೀಟ್ಮೆಂಟ್ ಮಾಡಿಕೊಂಡು ಹೋದರು ಅವರು. ಟ್ರೀಟ್ಮೆಂಟ್ ಮಾಡಿ ಸಹ ಮತ್ತು ಲಾಸ್ಟ್ ಪೊಸಿಷನಲ್ಲಿ ಅವರು ಇಷ್ಟು ನಮಗೆ ಹಣ ಇದಾಯ್ತಲ್ಲ, ಇದಾದರೂ ಸಹ ಲಾಸ್ಟಿಗೆ ಅವರು ಕೇಳಿದ್ರು ಒಂದು ಸಲ ಜೋರು ಇದಾಯ್ತು ಅವಳಿಗೆ, ಅಂದರೆ ಮೇಲೆ ಬಂದಾಗೆ, ಅಂದರೆ ಇವರು ಎಲ್ಲ ಚೆನ್ನಾಗಿ ಅಲ್ಲಿ ಸಹ ನಾವು ಹೋದೇವೆ, ವಾರಕ್ಕೆ ಹೋಗಿ ಅಲ್ಲಿ ಸಹ ಬ್ಲಡ್ ಹಾಕಬೇಕು, ಮೆಡಿಸಿನ್ ಹಾಕಬೇಕು, ಈ ದುಡ್ಡು ಮನೆ ಬಾಡಿಗೆ ಎಲ್ಲ, ಮಗುವುದು ಸ್ಕೂಲ್ ಕರ್ಕೊಂಡು ಹೋಗೋದು ಎಲ್ಲ ನನ್ನ ಮೇಲೆ. ಅವಳಿಗೆ ಒಂದು ಮನೆಯಲ್ಲಿ ಬಂದು ಅವಳಿಗೆ ಸ್ನಾನ ಮಾಡಲಿಕ್ಕೆ ಸಹ ಯಾರಿಲ್ಲ ಅಲ್ಲಿ. ಹಾಗಾದ್ರೆ ಅಷ್ಟರವರೆಗೂ ಕೂಡ ನಿಮ್ಮ ಕುಟುಂಬದಿಂದ ಅಥವಾ ನಿಮ್ಮ ಸಂಬಂಧಿಕರಿಂದ ಯಾರು ಬಂದಿಲ್ಲ? ಅವಳು ಸ್ವಲ್ಪ ಬಂದು ಸಹಾಯ ಮಾಡಬೇಕು, ಒಂದು ಆಸ್ಪತ್ರೆಯಲ್ಲಿ ಬಂದು ಅವರು ಸ್ವಲ್ಪ ನೈಟಲ್ಲಿ ಬಂದು ಅವ್ರ ತಾಯಿ ಬಂದು ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ರು. ಇಲ್ಲಿರುವಾಗ ಸಹ ಅವರು ನಮ್ಮ ತಾಯಿಯವರು ಇದ್ರು ನೈಟಲ್ಲಿ. ಅಲ್ಲಿ ಅವ್ರ ತಾಯಿಯವರು ಸ್ವಲ್ಪ ಇದ್ರು ಅಲ್ಲಿ ನೈಟಲ್ಲಿ. ಆ ಟೈಮಲ್ಲಿ ಅವರಿಗೆ ಒಂದು ಸ್ನಾನ ಮಾಡಬೇಕು ಮತ್ತು ಮನೆ ಅಡುಗೆ ಮಾಡಬೇಕು ಅಂತ ಹೇಳಿದ್ರು ಸಹ ಇವರದ್ದು ಸ್ವಂತ ತಮ್ಮನವರು, ತಮ್ಮ ಹೆಂಡತಿ ಆಗಲಿ ಯಾರು ಸ್ವಲ್ಪ ಬಂದು ಅವಳಿಗೆ ಒಂದು ಸಹಾಯ ಮಾಡೋ ಒಂದು ಮನಸ್ಸು ಬೇಕು. ಅದು ಆ ಮನಸ್ಸು ಅವ್ರಿಗೆ ಯಾರು ಇಲ್ಲ. ಅವಳು ಲಾಸ್ಟಿಗೆ ಅವಳು ಸಹಾಯ ಪರಿಸ್ಥಿತಿಯಲ್ಲಿ ಇರುವಾಗ ಟೈಮಲ್ಲಿ
ತಮ್ಮನನ್ನು ಕರ್ಕೊಂಡು ಅಲ್ಲಿ ಕೂತ್ಕೊಂಡು ಹೇಳಿದ್ರು ಬೆಡ್ ಹತ್ರ, ತಮ್ಮ ಇವತ್ತು ಡ್ಯೂಟಿಗೆ ಹೋಗಬೇಡ, ಅವನು ಟಾಟಾ ಒಂದು ಇದು ಏಜಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ, 45,000 ದುಡಿತಾರೆ, ಇವತ್ತು ಹೋಗಬೇಡ ನೀನು, ಈ ಥರ ನನಗೆ ಮೂಚಿ ಬರ್ತದೆ, ನೀನು ಇವತ್ತೊಂದು ದಿವಸ ರಜೆ ಹಾಕು, ನಾನು ದೇವರ ಪಾದ ಸೇರ್ಕೊಳ್ತೀನಿ ಅಂತ ಅಷ್ಟೊಂದು ಬಾಯಿ ಬಿಡಿಸಿ ಹೇಳಿದ್ರು ಲಾಸ್ಟ್ ಟೈಮಲ್ಲಿ. ಆದರೂ ಸಹ ಮನಸ್ಸು ಕರಗಲಿಲ್ಲ. ಅವರು ಡ್ಯೂಟಿಗೆ ಹೋಗೋದು ಅವ್ರು ಹೋದರು. ಆ ಟೈಮಲ್ಲಿ ನಾನು ರಾತ್ರಿ 11:30 ಗಂಟೆ ನಾನು ICU ಹೋಗಿ ತಗೊಂಡೋಗಿ ಹಾಕಿದವರು ಬೆಳಿಗ್ಗೆ, ರಾತ್ರಿ ಬೆಳಿಗ್ಗೆಯಿಂದ ರಾತ್ರಿ ಬೆಳಿಗ್ಗೆ ತನಕ ನಾನು ಕಾಲ ಕಳೆದೆ ಅಲ್ಲಿ. ಆ ಟೈಮಲ್ಲಿ ICUಗೆ ಹಾಕೋ ಟೈಮಲ್ಲಿ ಒಂದು 7 ಗಂಟೆಗೆ ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದು, ಡ್ರಿಪ್ ಎಲ್ಲ ಹಾಕಿದ್ರು. ಸೊ ಹುಚ್ಚ ಎಲ್ಲ ಬರ್ತಿಲ್ಲ, ಹುಚ್ಚ ಬ್ಲಾಕ್ ಆಗಿದೆ, ಇದು ಮಾಡಿ ಯೂರಿನ್ ಪಾಸ್ ಮಾಡೋದಿಲ್ಲ, ಬ್ಲಾಕ್ ಆಗಿದೆ. ಮತ್ತು ಏನು ಮಾಡಬೇಕಂತ 7 ಗಂಟೆಗೆ ಒಂದು ಕ್ರಮೇಣ ಒಂದು ಮೆಡಿಸಿನ್ ತೊಗೊಂಡು ಬರಬೇಕು. 7 ಗಂಟೆಯಿಂದ 9 ಗಂಟೆ ಒಳಗೆ 2 ಅವರಲ್ಲಿ 20,000 ನಾನು ರೆಡಿ ಮಾಡ್ಕೊಂಡು ಬಂದೆ ಅಲ್ಲಿಂದ ಕಾಲ್ನಡಿಗೆ. ಅಲ್ಲಿ ಹೋಗಿ ಅಲ್ಲಿ ಬಸ್ ಹಿಡ್ಕೊಂಡು ಹೋಗಿ ನಾವು ಕೆಲಸ ಮಾಡೋ ಹತ್ರ ATM ಹತ್ರ ಸೆಕ್ಯೂರಿಟಿ ಡ್ಯೂಟಿ ಮಾಡಿದೆ. ಅಲ್ಲಿ ಅವ್ರ ಮನೆ ಹತ್ರ ಎಲ್ಲ ದುಡ್ಡು ಒಟ್ಟು ಮಾಡಿ ಆ 20,000 ಅದು ಮೆಡಿಸಿನ್ ಉಂಟಲ್ಲ, ಅದು ಎಲ್ಲ ಒಂದೇ ಸಲ ಆಗಿದೆ. ಒಂದು 10 ಗಂಟೆಗೆ ಒಂದು ಮೆಡಿಸಿನ್ ಆಯಿತು, 1 ಗಂಟೆಗೆ ಒಂದು ಮೆಡಿಸಿನ್ ಆಗಿದೆ. ಅವಳು 11 ಗಂಟೆ ಮಾತಾಡಿದಾಳೆ ರಾತ್ರಿ, ಪ್ರಶಾಂತ ನೀನೊಂದು ಕೆಲಸ ಮಾಡು, ನೀನು ಮಗು ತಗೊಂಡು ನೀನು ಅಪ್ಪ ಅಮ್ಮ ಮನೆಗೆ ಹೋಗು, ಊರಿಗೆ ಹೋಗು, ಯಾಕೆ ಗ್ಲಾಡಿ ಈ ಥರ ಹೇಳ್ತಿದ್ದೆ ಅಂತ ಕೇಳಿದೆ. ಇಲ್ಲ ಪ್ರಶಾಂತ್, ನನಗೆ ಮೂಚೆ ಬರ್ತಾ ಉಂಟು, ನಾನು ದೇವರ ಪಾದ ಸೇರ್ಕೊಳ್ತೀನಿ ಅಂತ ಹೇಳಿದ್ರು. ನೀನು ಏನು ಭಯ ಪಡಬೇಡ, ಯಾಕೆ ಇದನ್ನು ಪದೇ ಪದೇ ಅದೇನೇ ಹೇಳ್ಕೊಂಡಿದ್ದೆ, ನೀನು ಸ್ವಲ್ಪ ಧೈರ್ಯವಾಗಿರು ಅಂತ ಹೇಳ್ಕೊಂಡು ಅವಳಿಗೆ ಇದು ಮಾಡ್ತಿದ್ದೆ. ಇಲ್ಲ ಪ್ರಶಾಂತ್, ಹಾಗೆ ಅಲ್ಲ, ನನಗೆ ಒಂದು ಬ್ಲಡ್ ಕೊಡಲಿಕ್ಕಾಗಲಿ ತಮ್ಮ ಆಗಲಿ ನಮ್ಮ ಸ್ವಂತ ಬಂದ ಯಾರು ಮುಂದೆ ಬರಲಿಲ್ಲ. ನಾಳೆ ಮಗು ಹೆಚ್ಚು ಕಮ್ಮಿ ಆದರೆ ಸಹ ಆ ಮಗು ನೋಡಿ ಯಾರು ಇರೋದಿಲ್ಲ. ಪ್ರಶಾಂತ್, ನೀನು ಮಿನಿಸ್ಟ್ರಿಯಲ್ಲಿ ಇದೆಯಾ, ಮೊದಲು ಅಲ್ಲಿ ಹೋಗು, ಆ ಮಗುನ ತಗೊಂಡು ನೀನು ತಂದೆ ತಾಯಿ ಮನೇಲಿ ಇದ್ದುಬಿಡು ಅಂತ ಅವಳು ಗೋಕರೆದು ಹೇಳ್ತಿದ್ಳು ರಾತ್ರಿ 11 ಗಂಟೆಗೆ. 3 ಗಂಟೆ ನೋಡುವಾಗ ಫುಲ್ ಪೈಪ್ ಹಾಕಿ ಡ್ರಿಪ್ಸ್ ಎಲ್ಲ ಬ್ಲಡ್ ಎಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡು ಮೆಡಿಸಿನ್ ಎಲ್ಲ ಅದೆಲ್ಲ 3 ಗಂಟೆಗೆ ಮಾತಾಡಲಿಕ್ಕಿಲ್ಲ. ಅದು ಆಕ್ಸಿಜನ್ ಇದೆಲ್ಲ ಇದಾಗ್ತಾ ಉಂಟು, ಮೇಲೆ ಕೆಳಗೆ ಹೋಗ್ತಾ ಉಂಟು, ಅವಳು ಇದು ಹಾಕಿದ್ದಾರೆ ಎಲ್ಲ ಬಾಯಲ್ಲಿ. ಆ ಟೈಮಲ್ಲಿ ಇಲ್ಲ ಮಾತಾಡಲಿಕ್ಕಿಲ್ಲ 1 ಗಂಟೆ ಹೊತ್ತಿಗೆ. 1 ಗಂಟೆ ಲಾಸ್ಟ್ ಮೆಡಿಸಿನ್ ತಗೊಂಡೋಗ ಆ ಥರ ಮಾಡಿದ್ರು ಅವರು. ಮತ್ತು ಒಂದು 2:15 ಹೊತ್ತಿಗೆ ಡಾಕ್ಟ್ನವ್ರು ಬಂದು ಪದೇ ಪದೇ ಹೇಳಿದರು, ಸಾರಿ ಪ್ರಶಾಂತ್, ಈ ಥರ ಆಗೋದಿಲ್ಲ, ಹಾರ್ಟ್ ಬೀಟ್ ಸಹ ವರ್ಕ್ ಆಗೋದಿಲ್ಲ, ಮತ್ತು ಯೂರಿನ್ ಸಹ ಇದಾಗೋದಿಲ್ಲ, ಇದು ಇಲ್ಲ ಆಯಿತು ಮುಗೀತು ಅಂತ ಹೇಳಿದ್ರು. ಅವರ ಕೈಕಾಲು ಹಿಡ್ಕೊಂಡು ನಾನು ಹೇಳಿದೆ, ಒಂದು ದಯೆ ತೋರಿಸಿ, ನಮ್ಮ ಒಂದು ಸಣ್ಣ ಮಗು ಇದೆ, 6 ವರ್ಷ ಮಗು ಇದೆ, ಆ ಮಗುಗೋಸ್ಕರ ಒಂದು ತಾಯಿ ಒಂದು ಬೆಳಕಾಗಬೇಕು, ಆ ಮಗುಗೋಸ್ಕರ ಆದರೂ ನೀವು ಒಂದು ಕಷ್ಟಪಟ್ಟಾದರೂ ಆಕೆಯನ್ನು ಉಳಿಸಬೇಕು ಅಂತ ಹೇಳ್ಕೊಂಡು 2-3 ಸಲ ಸಹ ಹೇಳಿದೆ ಅವ್ರಿಗೆ. 2-3 ಸಲ ಹೇಳುವಾಗ ಸಹ ಅವ್ರು ಬಂದು ಅದೇ ಪದ ಲಾಸ್ಟಿಗೆ ಹೇಳಿದ್ದು, ಆಯ್ತು ಪ್ರಶಾಂತ್, ಇಲ್ಲ ಪ್ರಶಾಂತ್ ಇನ್ನು ಆಗೋದಿಲ್ಲ, ಆಲ್ರೆಡಿ ಅದು ಇದು ಮಾತ್ರ ಇದಾಗೋದು ಆಕ್ಸಿಜನ್. ಹಾಗಾದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಹಾಸ್ಪಿಟಲ್ ಸಾಧಾರಣ ಎಷ್ಟು ತಿಂಗಳಿಂದ ಇದ್ರಿ ಅಂತ? ನಾವು ಒಂದು ಕ್ರಮೇಣ ಒಂದು 8-9 ತಿಂಗಳು ಅಲ್ಲೇ ಇದ್ದೇವೆ ನಾವು ಎಲ್ಲ. ಅದೇ ಹಾಸ್ಪಿಟಲ್ ಒಂದೇ ಹಾಸ್ಪಿಟಲ್ ಇದೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದೆಲ್ಲ ಇದೆ, ಎಲ್ಲ ಬಿಲ್ಸ್ ಎಲ್ಲ ಅಂದರೆ ಒರಿಜಿನಲ್ ಎಲ್ಲ ನಾವು ಅಲ್ಲಿ ಸಹ ನಾವು ಬಿಲ್ ಎಲ್ಲ ಏನು ಮಾಡಿದೆ, ನಮ್ಮ ಸಂಪತ್ ರಾಜ್ ಮೇಯರ್ ಅವರಿದ್ದಾರೆ, ಅವ್ರದ್ದು ಆಫೀಸ್ ಕಾವಲ್ ಬಾಯ್ಸಂದ್ರದಲ್ಲಿದೆ, ಅಲ್ಲಿ ಫಸ್ಟ್ ಬಿಲ್ ಅಲ್ಲಿ ರವಿ ಅಂತ ಇದ್ದಾರೆ, ಅಲ್ಲಿ ಒಂದು ಅವರು ಅಟೆಂಡರ್, ಅವ್ರ ಹತ್ರ ನಾವು ಎಲ್ಲ ಸಬ್ಮಿಟ್ ಮಾಡಿದೆ ಅವಳು ಜೀವಂತ ಇರುವಾಗ. ಆ ಬಿಲ್ಲನ್ನು ಅವಳು ಅಲ್ಲಿ ಕೊಟ್ಟಿದ್ದೆ ನಾನು. ಅದು ಈ ಥರ ಹೋಗಿ ಅಲ್ಲಿ 46 ನಂಬರಲ್ಲಿ ಈ ಥರ ಇದಾಗಿದೆ, ನಾನು ಅಕ್ಲಾಜ್ಮೆಂಟ್ ತೊಗೊಂಬರ್ತೇನೆ ಅಂತ ಹೇಳ್ಕೊಂಡು ಅಲ್ಲಿ ಅದು ಸಹ ತಪ್ಪಿಸಿಬಿಟ್ರು ಅವರು, ಏನಿದಾಗಲಿಲ್ಲ. ಲಾಸ್ಟಿಗೆ ತೀರಿ ಹೋದ್ಮೇಲೆ ಸಹ ಎಲ್ಲ ಅದರದ್ದು ಬಿಲ್, ಡಿಸ್ಚಾರ್ಜ್ ಸಮರಿ ಎಲ್ಲ ಇಟ್ಟು, ಅವರ ಡೆತ್ ಸರ್ಟಿಫಿಕೇಟ್ ಎಲ್ಲ ಇಟ್ಟು ನಾವು ಅವ್ರಿಗೆ ಸಹ ಸಂಪತ್ ರಾಜ್ ಅವರು ಲಾಸ್ಟಿದೊಂದು ಬಿಲ್ ಮೂವ್ ಮಾಡಿದೆ. ಈಗ ನಾನು ಕ್ರಮೇಣ ಇಲ್ಲಿದ್ದುಕೊಂಡು ನಾವು ಇನ್ನೊಬ್ಬರಿಗೆ ನಾವು ಫೋನ್ ಮಾಡುವಾಗ ಅವ್ರು ಏನು ಹೇಳ್ತಾರೆ, ಅವ್ರು ಹೋಗಿ ಕೇಳಿದ್ರಂತೆ, ಮೇರೆ ಅವರೇ ಸಣ್ಣ ಮಗು ಉಂಟು ಅವ್ರಿಗೆ ಅವ್ರದ್ದು ಬಿಲ್ ಅದು ಸ್ವಲ್ಪ ಆದರೂ ಹಣ ಕೊಡಿ ಅವ್ರಿಗೆ ಅಂತ ಕೇಳಿದ್ರಂತೆ, ಬೇಡಿದ್ರಂತೆ. ಆ ಟೈಮಲ್ಲಿ ಅವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಅವರು ಡೆತ್ ಆಗಿದೆ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಓಪನ್ ಆಗಿ. ತುಂಬ ಅವ್ರು ಬೇಜಾರಾಗ್ತದೆ. ಅವ್ರು ಈಗ ಫೋನ್ ಮಾಡಲಿಕ್ಕೆ ಅವ್ರು ಹೇಳ್ತಿದ್ದಾರೆ, ನಾವು ಹೆಂಗೆ ಫೋನ್ ಮಾಡೋದು, ಪಾಪ ಅವ್ರು ಬೇಜಾರಾಗ್ತದೆ ಅವರಿಗೆ, ಯಾವ ರೀತಿ ಹೇಳಿ ಅಂತ ಅವ್ರಿಗೆ ಹೇಳ್ಕೊಂಡು ನಮ್ಮ ಪಾರ್ಟಿ ಒಬ್ಬರು ಈ ಥರ ಹಿಂದೆ ಮುಂದೆ ಮಾಡ್ತಿದ್ದಾರೆ. ಅದಕ್ಕೆ ಯಾವ ರೀತಿ ಹೇಳೋದು ಅವರಿಗೆ, ಇವರು ಈ ಥರ ಹೇಳ್ತಾರಲ್ಲ, ಒಂದು ಅವರು ಜೀವಂತ ಇರುವಾಗ ಓಟ್ ಬೇಕಂತ ಇವರು ಒಂದು MLAಗಳಾಗ್ತಾರೆ, ಕೌನ್ಸಿಲರ್ಗಳಾಗ್ತಾರೆ, ಇದು ಮೇಯರ್ಗಳಾಗ್ತಾರೆ. ಇದೆಲ್ಲ ಆಗಬೇಕಾದ್ರೆ ಯಾರಿಂದ? ಒಂದು ಟೀಚರಿಂದ. ಒಂದು ಟೀಚರ್ ಒಂದು ಇದಕ್ಕೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಇದು ಮಾಡಿದರೆ ಆ ಸ್ಥಾನಕ್ಕೆ ಮೇನ್ ಇದು ಬರೋದು ಒಂದು ಟೀಚರಿಂದನೇ. ಇಂಥವ್ರಿಗೆ ಅವರು ಉಳಿಸಲಿಕ್ಕೆ ಅಲ್ಲ. ಆ ಟೈಮಲ್ಲಿ ಇವಳ ನ್ಯೂ ಭಾರತ್ ಸ್ಕೂಲಲ್ಲಿ ಸಹ ಸಂಪತ್ ರಾಜ್ ಮೇಯರು ಸಹ ಬಂದರೆ ಅಲ್ಲಿದ್ದ ಅಖಂಡ ಸೀನಿಯರ್ಸ್ JDS ಅವರು ಆ ಮೀಟಿಂಗ್ ಸಹ ಅವರು ಅಟೆಂಡ್ ಆಗಿದ್ದಾರೆ ಅಲ್ಲಿ. ಅವಳು ಸರಿ ಇರುವಾಗ ಟೈಮಲ್ಲಿ ಇವಳು ಒಂದು ಮೈಕ್ ಕೊಟ್ಟರೆ ಅವಳು ಎಲ್ಲ ಸ್ಪೀಚಿಂಗ್ ಎಲ್ಲ ಇವಳೇ ಮಾಡ್ತಾಳೆ ಒಳ್ಳೆ ರೀತಿಯಲ್ಲಿ. ಇವಳು ಮೀಟಿಂಗ್ ಹೇಳಿ ಇಲ್ಲಿ ಮುಂದೆ ಹೋಗಿದವಳು. ಇದು ಫೋಟೋ ನೋಡಿ ಸಹ ಇವರಿಗೆ ಕರುಣೆ ಬರಲಿಲ್ಲ. ಇಷ್ಟೊಂದು ಫೋಟೋ ಹೋಗಿ ಅವರ ಆಫೀಸ್ ಹೋಗಿ ನಾವು ತೋರಿಸ್ತಿದ್ದೇವೆ,
ಈ ಥರ ಮಾಡಿ ಅವ್ರಿಗೆ ಸಹಾಯ ಮಾಡಿ. ಆ ಟೈಮಲ್ಲಿ ಇವರು ಅಡ್ಮಿಟ್ ಆಗೋ ಟೈಮಲ್ಲಿ ಅಲ್ಲಿಂದ ದಿವಸ ಸ್ಟೇಜಲ್ಲಿ ಸುಲ್ತಾನ್ಪಲ್ಲಿ ಗ್ರೌಂಡಲ್ಲಿ ಆ ದಿವಸ ಸಹ ಬಂದಿದ್ದರು ಇಬ್ಬರು ಸಹ. ಇದಕ್ಕೆ ನಾನು ಕಾರ್ ನಿಲ್ಲಿಸಿ ಹೇಳಿದೆ, ಸರ್ ಗ್ಲಾಡಿಸಿದೊಂದು ಫೈಲ್ ಒಂದು ಬೇಗ ಮೂವ್ ಮಾಡಿ ಅಂತ ಹೇಳಿದೆ. ಆ ಟೈಮಲ್ಲಿ ಆಯ್ತಾಯ್ತು ಮಾಡ್ತೇನೆ ಅಂತ ಹೇಳಿದರು. ನಮಗೆ ಭರವಸೆ ಮಾತ್ರ, ನಮಗೆ ಯಾವುದು ಇದಾಗಲಿಲ್ಲ. ಎಸ್ ಪ್ರಶಾಂತ್ ಅವರು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ವಿಧಿ ಪ್ರತಿಯೊಬ್ಬರ ಬಾಳಿನಲ್ಲಿ ಹೇಗೆ ಆಟ ಆಡ್ತಾನೆ, ಹೇಗೆ ಆಟ ಆಡಬಹುದು, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೇನೆ ಬ್ರೇಕ್ ಬಳಿಕ. ವಿಧಿಯ ನಾಟಕ, ವಿಧಿಯ ನಾಟಕ. ವಿಧಿಯ ನಾಟಕ, ವಿಧಿಯ ನಾಟಕ. ಬ್ರೇಕ್ ಬಳಿಕ ವಿಧಿಯ ಆಟ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ಅವರೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ನಾನು. ಬೆಂಗಳೂರು ಇದ್ದಂತಹ ಹಾಸ್ಪಿಟಲಲ್ಲಿ ಆ ಕಡೆಯ ಕ್ಷಣಗಳಲ್ಲಿ ಏನಾಯಿತು ಅಂತ? ಕಡೆಯ ಕ್ಷಣದಲ್ಲಿ ಅಂತ ಹೇಳ್ಕೊಳಿದ್ರೆ ನಾವು ಅದೇ ಹೇಳೋದು, ಇನ್ನು ಏನು ಮಾಡಬೇಕಂತ ತೋಚದೆ. ಅವಳು ಒಂದು ICU ಅಲ್ಲಿ ಅವಳು ಇದ್ಲಲ್ಲ, ಆ ICU ಅಲ್ಲಿ ಇದ್ಕೊಂಡು ಲಾಸ್ಟ್ ಇದಕ್ಕೆ ಅವಳು ತೀರಿ ಹೋಗೋ ಟೈಮಸ್ ಮುಂಚೆ ಸಹ ನನ್ನ ಹತ್ರ ಮಾತಾಡಿದ್ಲು. ಕೊನೆ ಕ್ಷಣದಲ್ಲಿ ಮತ್ತು ಲಾಸ್ಟಿಗೆ 3 ಗಂಟೆಗೆ ಅವಳು ಇದಾಯಿತು, ಡೆತ್ ಆಯಿತು ರಾತ್ರಿ 3 ಗಂಟೆಗೆ. ಆ ಟೈಮಲ್ಲಿ ನಾನು ಬೆಳಿಗ್ಗೆ 11:30 ಗಂಟೆಯಿಂದ ಬೆಳಿಗ್ಗೆ ತನಕ ನಾನು ಒಬ್ಬನಿದ್ದಲ್ಲಿ, ಯಾರಿಲ್ಲ ಹತ್ರದಲ್ಲಿ. ಸ್ವಂತ ಬಂದ ಒಂದು ಬಾಯಿಗೆ ನೀರು ಬಾಡಬೇಕಂತ ಸಹ ಅವರು ಸ್ವಂತ ಬಂದ ಯಾರಿಲ್ಲ. ನಾನು ಯೋಚನೆ ಮಾಡಿದೆ, ಇಂಥ ಒಂದು ತಮ್ಮನವರಿದ್ದಾರ, ಅವರ ಮಿಸಸ್ ಎಲ್ಲರಿದ್ದಾರೆ, ಅವ್ರ ಸ್ವಂತ ಬಂದ ಎಲ್ಲ ಅಕ್ಕನವರು ಚಿಕ್ಕಪ್ಪನವರು ಎಲ್ಲ ಒಂದು ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇದ್ದಾರೆ. ಯಾರು ಬಂದು ಅವಳಿಗೆ ಸಹಾಯ ಮಾಡಲಿಲ್ಲ. ಏನು ಇಂಥ ಥರ ಒಂದು ಮನುಷ್ಯರಿದ್ದಾರೆ ಅಂತ ಹೇಳ್ಕೊಂಡು ಕೊನೆಗೆ ನಾನು ಏನು ಮಾಡಬೇಕಂತ ಹೇಳಿದರೆ ಲಾಸ್ಟಿಗೆ ಎಲ್ಲ ಆಗಿಕೊಂಡು ನಾನು ಹೇಳೋದಿಷ್ಟೇ, ನಮ್ಮ ಸಾಲವನ್ನು ನಾವು ಯಾವ ರೀತಿ ನಾವು ಇದು ಮಾಡಬೇಕಂತ ನಾವು ಯೋಚನೆ ಮಾಡುವಾಗ ನಿಮ್ಮ ಒಂದು ಮೀಡಿಯಾದಿಂದ ನಮಗೆ ಒಂದು ಮಾತು ಬಂತು. ಈ ಥರ ನಾವು ನಿಮ್ಮ ಮೀಡಿಯಾ ನೋಡ್ತಿದ್ದೆ ಸ್ಪಂದನ ಟಿವಿಯಲ್ಲಿ. ಯಾವುದೇ ಇದಲ್ಲಾಗಿ ಸರ್ ನಾವು ಹೇಳೋದಿಷ್ಟೇ, ನಿಮ್ಮ ಮೀಡಿಯಲ್ಲಿ ಒಳ್ಳೆ ನೀವು ಕೆಲಸಗಳನ್ನು ನೀವು ಮಾಡಿದ್ದೀರಾ. ನೀವು ಕೊಡಗಿನ ಜನರಿಗೆ ನೀವು ಎಷ್ಟೋ ಒಂದು ಇದನ್ನು ದಾನ ಧರ್ಮ ಮಾಡಿಕೊಂಡು ನೀವು ಒಳ್ಳೆಯ ಹೆಸರನ್ನು ನೀವು ಗಳಿಸಿದ್ದೀರಾ. ಅದೇ ಒಂದು ಇದರಲ್ಲಿ ಸ್ವಾಮಿ ಪ್ರೆಸ್ ಕ್ಲಬ್ ಅದು ಇದು ಕ್ಲಬ್ ಎಲ್ಲ ಹತ್ರ ನೀವು ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮೊನ್ನೆ ರವಿ ಕಡಪಾಡಿ ಅವ್ರ ಹತ್ರ ಸಹ ನೀವೆಲ್ಲರ ಹತ್ರ ಸಹ ನೀವು ಮಾತಾಡಿದ್ದೀರಾ. ಒಳ್ಳೆ ಅವರು ಒಂದು ಎಷ್ಟೋ ಜನರಿಗೆ ಒಂದು ಹೆಲ್ಪನ್ನು ಮಾಡ್ತಿದ್ದಾರೆ ರವಿ ಕಡಪಾಡಿ ಅವರು. ಎಷ್ಟೋ ಜನ ಒಂದು ಅದೇ ಥರ ನಮ್ಮ ಇದಕ್ಕೋಸ್ಕರ ಅವ್ರ ಹತ್ರ ಬೇಡೋದಿಷ್ಟೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ನೀವು ಕುಮಾರಸ್ವಾಮಿ ಅವರು ನಮ್ಮ ಈ ಸಣ್ಣ ಒಂದು ಕೂಗನ್ನು ನೀವು ಕೇಳಬೇಕು. ಯಾವ ಕಾರಣಕ್ಕೂ ಸಹ ನಾವು ಓಟು ಬರುವಾಗ ನಮಗೆ ಓಟ್ ಅಂತ ನೀವು ಕೇಳ್ತೀರ, ಮನೆ ಮನೆ ಬಂದು ಓಟನ್ನು ಕೇಳ್ತೀರಾ. ಆದರೆ ಒಂದು ಜೀವದ ಬೆಲೆ ಏನಂತ ನೀವು ಗೊತ್ತಾಗಬೇಕು. ಆ ಜೀವದ ಬೆಲೆ ಅಂದರೆ ಆ ಸಣ್ಣ ಮಗು ಒಂದು ಸಾಕ್ಷಿ. ಆ ಸಣ್ಣ ಮಗು 6 ವರ್ಷ ತುಂಬಿಗೆ 7 ವರ್ಷ ನಡೀತಾರೆ. ಪ್ರಶಾಂತ್ ಅವರು ಅದ್ರ ಬಗ್ಗೆ ಮಾತಾಡ್ತೇನೆ. ನಿಮ್ಗೆ ತಂದೆ ತಾಯಿ ಕೂಡ ಇದ್ದಾರೆ, ಅವ್ರಿಗೂ ಕೂಡ ವಯಸ್ಸಾಗಿದೆ, ಇಳಿ ವಯಸ್ಸಿನಲ್ಲಿ ಇದ್ದಾರೆ ಅವರು ಕೂಡ. ಇನ್ನು 6 ತುಂಬಿ 7ನೇ ವರ್ಷಕ್ಕೆ ಕಳೆಯುವಂತಹ ಪುಟಾಣಿ ಮಗು ಕೂಡ ಇದ್ದಿಲ್ಲ. ಈಗ ಇಷ್ಟು ಸಾಲದಲ್ಲಿ ಇದ್ದೀರಾ ನೀವು. ಹೆಂಡತಿ ಸಾಯೋ ಮುಂಚೆ ಅವರ ಟ್ರೀಟ್ಮೆಂಟ್ಗೆ ತುಂಬಾ ಖರ್ಚನ್ನ ಮಾಡಿದ್ರಿ. ಈಗ ತಂದೆ ತಾಯಿ ಮನೆಯಿಂದ ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಇರ್ತಾರೆ, ಮಗಳು ಕೂಡ ಶಾಲೆಗೆ ಹೋಗ್ತಾ ಇದ್ದೀರಾ. ನೀವೀಗ ಯಾವ ಥರ ದುಡಿತಾ ಇದ್ದೀರಾ? ನೀವು ದುಡಿಯುವಂಥ ಹಣ ಸಾಕಾಗ್ತದೆ ನಿಮಗೆ? ನಮಗೆ ದುಡಿಯೋದು ಹಣ ಅಂದರೆ ನಾವು ಒಂದು ಸೆಕ್ಯೂರಿಟಿ ಕೆಲಸ ಅಂದರೆ ನೈಟ್ ಮಾಡ್ತಿದ್ದೆ ನಾನು. ಒಂದು 9,000 ನಂದು ದುಡಿಮೆ ನಂದು. ಯಾಕಂದರೆ ಬೆಳಿಗ್ಗೆ ನನಗೆ ಹೋಗ್ಲಿಕ್ಕಾಗ, ಯಾಕೆ ಮಗುದನ್ನ ರೆಡಿ ಮಾಡಬೇಕು, ಮಗುದು ರೆಡಿ ಮಾಡಿ ಸ್ಕೂಲಿಗೆ ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಆ ಮಗುವನ್ನು ಸ್ಕೂಲಿಗೆ ನಾನು ಕಳಿಸಬೇಕು. ಸಂಜೆ ಟೈಮಲ್ಲಿ ಬಂದು ಟ್ಯೂಷನ್ಗೆ ಅಂತ ನಾನು 1-2 ಅವರ್ ಕಳಿಸ್ತೇನೆ ನಾನು. ಈ ಟೈಮಲ್ಲಿ ತಂದೆ ಸಹ ಅವ್ರು ಅಂಗವಿಕಲ, ಅವ್ರಿಗೆ ಸಹ ಕಾಲಲ್ಲಿ ಗಾಯ ಆಗಿ ಈಗ ಶುಗರ್ ಆಗಿದೆ ಅವ್ರಿಗೆ. ಅವರು ಮಣಿಪಾಲ ಮಿಷನ್ ಆಸ್ಪತ್ರೆಯಿಂದ ಮಣಿಪಾಲ ಹೋಗಿ ಈಚೆ ಬಂದರೆ, ಅಂದರೆ ಇಲ್ಲಿ ಲಂಗ್ಸಲ್ಲಿ ನೀರು ತುಂಬಿಕೊಂಡು ಮತ್ತು ಟೀ ಬಾಕಿ ಇದು ಮಾಡಿ ಅವ್ರಿಗೆ ಒಂದು 80,000 ಖರ್ಚಾಯಿತು, 80,000. ಆ ಸಮಯದಲ್ಲಿ ನೋಡಿ ಅವ್ರಿಗೆ ಒಂದು ಈ ಥರ ಆಯಿತು. ಈಗ ಅವರು ಸಹ ತುಂಬ ಕಷ್ಟದಲ್ಲಿದ್ದಾರೆ ತಂದೆ ತಾಯಿ. ಈಗ ಆ ಸಂಬಳದಲ್ಲಿ ನಾನು ಮನೆಯದು ನೋಡಬೇಕಾ, ಸಾಲದವರು ಇದು ಮಾಡೋದಾ, ಮಗುದು ಬುಕ್ಸಿಗೆ ಅವಳಿಗೆ ಯೂನಿಫಾರ್ಮ್ಗೆ, ಅಂದರೆ ಅವ್ರ ಫೀಸ್ದು ಇದು ಮಾಡ್ತಂತ ಹೇಳಿದರು ಅವರು ಸ್ಕೂಲಿಂದ. ಆದರೆ ಬುಕ್ಸಿಗೆ ಮತ್ತು ಅವಳಿಗೆ ಯೂನಿಫಾರ್ಮು ಶೂ ಇದೆಲ್ಲ ನಮಗೆ ಸ್ವಲ್ಪ ಖರ್ಚಿದೆ ನಮಗೆ. ಅದು ಏನು ಮಾಡಬೇಕಂತ ನಾವು ಯೋಚನೆ ಮಾಡ್ತೀವಿ. ಈಗ ಸಾಲದವ್ರು ನಮ್ಗೆ ಫೋನ್ ಮಾಡ್ತಾಯಿದ್ದಾರೆ, ರಾತ್ರಿ 10 ಗಂಟೆ 11 ಗಂಟೆ ಆ ಥರ ಫೋನ್ ಮಾಡ್ತಾರೆ. ಯಾವಾಗ ಇದು ಮಾಡ್ತೀನಿ ನೀನು ಸಾಲವನ್ನು ಇದು ಮಾಡ್ತೀನಿ ಅಂತ ಹೇಳ್ಕೊಂಡು, ನಾನು ಇಲ್ಲ ಸ್ವಲ್ಪ ಸಮಯ ನಾನು ಇದಕ್ಕೆ ನಾನು ಮಾತಾಡ್ತೇನೆ, ಮುಖ್ಯಮಂತ್ರಿ ಇದಕ್ಕೆ ನಾವು ಇದು ಮಾಡ್ತೇನೆ ನಾವು ಚಾನಲ್ಗೆ ಅಂತ ನಾವು ಹೇಳ್ತೇವೆ. ಅವರು ಇದು ದುಡ್ಡನ್ನು ಇದು ಮಾಡ್ತಾರೆ, ಆದಷ್ಟು ಬೇಗ ನಿಮ್ಮ ಸಾಲವನ್ನು ತೀರಿಸ್ತಾರೆ, ಯಾವ ರೀತಿಯಲ್ಲಿ ಒಂದು ಸಣ್ಣ ಮಗುಗೋಸ್ಕರ ನೀವು ರಿಕ್ವೆಸ್ಟ್ ಮಾಡಿ, ಯಾಕೆಂದ್ರೆ ನಮಗೆ ತೊಂದರೆ ಕೊಡಬೇಡಿ. ಯಾಕೆಂದರೆ ಆ ಮಗುವನ್ನು ಒಂದು ಮುಂದೆ ಬೆಳೆಸಬೇಕು ಒಳ್ಳೆ ರೀತಿಯಲ್ಲಿ. ಒಂದು ಹೆಣ್ಣು ಮಗು, ಆ ಮಗು ವಿಷಯದಲ್ಲಿ ನೀವು ಯಾವತ್ತೂ ನೀವು ತಲೆ ಹಾಕಬೇಡಿ. ನಿಮ್ಮ ಹಣವನ್ನು ಧೈರ್ಯವಾಗಿ ನಾನು ಕೊಡ್ತೇನೆ ಅಂತ ನಾನು ಅವರಿಗೆ ಭರವಸೆ ಕೊಟ್ಟಿದ್ದೀನಿ. ಇದೇ ಸಂಘ ಸಂಸ್ಥೆ ಆಗಲಿ, ಯಾವ ಸಂಘ ಸಂಸ್ಥೆ ಆಗಲಿ,
ಆ ಥರ ನಮಗೆ ಎಲ್ಲಿ ಯಾರು ಬಂದು ಲಯನ್ಸ್ ಕ್ಲಬ್ ಆಗಲಿ ಇದರಲ್ಲಿ ನಮಗೆ ಸ್ವಲ್ಪ ಇದರಲ್ಲಿ ಮುಂದೆ ಬಂದು ನಮಗೆ ಸಹಾಯ ಮಾಡಬೇಕು. ಅಂದರೆ ಕಂಪೆನಿ ಯಾವ ಕಂಪೆನಿ ದೊಡ್ಡ ದೊಡ್ಡ ಕಂಪೆನಿಗಳು ಇರ್ತದೆ, ಅವರು ಬಂದು ಇದನ್ನು ನಮ್ಮ ಮಾತನ್ನು ನೀವು ಕೇಳಬೇಕು. ಆದಷ್ಟು ಬೇಗ ನಮಗೆ ಒಂದು ಒಳ್ಳೆಯ ದಾರಿ, ಒಂದು ಒಳ್ಳೆಯ ಮಾರ್ಗವನ್ನು ಮಗು ಸಹ ಒಂದು ಜೀವನದಲ್ಲಿ ಮುಂದೆ ಬೆಳಿಬೇಕು. ಆ ಮಗು ಸಹ ವಿದ್ಯಾಭ್ಯಾಸ ಮಾಡಿಕೊಂಡು ಅದಕ್ಕೆ ಒಂದು ಜೀವನ ಸ್ಫೂರ್ತಿ ಕೊಡಬೇಕು ಅಂತ ತಾಯಿ ಥರ ಮಗು ಸಹ ನಾವು ಬೆಳೆಸ್ಬೇಕಂತ ನಾನು ಆಸೆ ಬರ್ತಿದ್ದೀನಿ. ಆದಷ್ಟು ಬೇಗ ನನ್ನ ಮನವಿಯನ್ನು ನೀವು ಕೇಳಬೇಕು ಸಾರ್ವಜನಿಕರಲ್ಲಿ. ನಾನು ಒಂದು ಮಾತು ಹೇಳ್ತಿದ್ದೀನಿ, ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಹ ಹೇಳ್ತಿದ್ದೇನೆ ನಾನು. ಯಾಕೆಂದರೆ ಅಲ್ಲಿ ಸಹ ನಾನು ಬೆಂಗಳೂರಲ್ಲಿ ಸಹ ನಾನು ಇದು ಮಾಡಿದ್ದೇನೆ, ಟೈಪ್ ಮಾಡಿದ್ದೇನೆ. ನೋಡಿ, ಅವಳು ಈ ಥರ ಮಲಗಿದ ಸ್ಥಿತಿಯಲ್ಲಿದ್ದಾಳೆ, ಒಂದು ಪೇಷಂಟ್ ಥರ ಇದು ಮಾಡಿಕೊಂಡು ನಾನು ಇದು ಮಾಡಿದ್ದೇನೆ. ಅದರಲ್ಲಿ ಸಹ ನನಗೆ ₹1 ಯಾವುದು ಬರಲಿಲ್ಲ. ನಾನು ಎಷ್ಟೊಂದು ಇದು ಮಾಡಿ ಸೋತು ಹೋಗಿದ್ದೇನೆ ಇದರಲ್ಲಿ. ನಮಗೆ ಏನು ಮಾಡೋದು, ಈ ಥರ ಎಲ್ಲ ಇದು ಮಾಡಿ ನನಗೆ ಈ ಥರ ಆಗ್ತಿಲ್ಲಲ್ಲ. ದಯವಿಟ್ಟು ಇನ್ನು ಮುಂದೆ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿ ನಮಗೆ ಒಂದೊಂದು ಬೆಳಕನ್ನು ಕೊಡಬೇಕು. ಆ ಮಗುಗೋಸ್ಕರ ಆದರೂ ನೀವು ಇದು ಮಾಡಿ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ಕೊಡಿ. ನಿಮ್ಮ ಸಾಲವನ್ನು ಆದಷ್ಟು ಬೇಗ ನಾವು ತೀರಿಸುವಾಗ ನಮ್ಮ ತಂದೆ ತಾಯಿ ಹಿರಿಯ ಜೀವಿಗಳಿದ್ದಾರೆ, ಆ ತಂದೆ ತಾಯಿಯನ್ನು ಒಳ್ಳೆ ರೀತಿಯಲ್ಲಿ ನಾವು ನೋಡಬೇಕು. ಮನೆಯದ ಜವಾಬ್ದಾರಿ ಎಲ್ಲ ನಮಗೆ ಬಂದಿದೆ. ನೀವು ದಯವಿಟ್ಟು ಯಾರಾದರೂ ಈ ನಮ್ಮ ಚಾನಲಲ್ಲಿ ನೀವು ನೋಡ್ತಿದ್ರೆ ನಮ್ಮ ಒಂದು ಒಳ್ಳೆಯ ಸುದ್ದಿ ನಮಗೆ ಕೊಡುವಂತೆ ನೀನು ಮಾಡಿ. ಯಾವ ಒಂದು ಕಿಡಿಗೇಡಿಗಳಾಗಿ ನಮ್ಮ ಇದಕ್ಕೆ ಮಾತನ್ನು ನೀವು ಕೇಳದೆ ನಮ್ಮ ಒಂದು ಈ ಚಾನಲ್ನಂತ ಮೀಡಿಯಾದಂತ ನಾನು ಮಾತಾಡ್ತಿದ್ದೇನೆ. ದಯವಿಟ್ಟು ನಮಗೆ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡಿ. ಪ್ರಶಾಂತ್ ಅವರೇ, ಈಗಾಗಲೇ ನಿಮ್ಮ ಹೆಂಡತಿ ಟ್ರೀಟ್ಮೆಂಟ್ಸ್ಗೋಸ್ಕರ ಸಾಧಾರಣ ಎಷ್ಟು ರೂಪಾಯಿಯನ್ನು ಖರ್ಚು ಮಾಡಿದ್ದೀರಿ ಅಂತ? ಒಂದು 5 ಲಕ್ಷ 6 ಲಕ್ಷ ತನಕ ಆಗಿದೆ ಟೋಟಲ್ ಎಮರ್ಜೆನ್ಸಿ. ಯಾಕೆಂದರೆ ನಾನು 1 ಲಕ್ಷ ಆಲ್ರೆಡಿ ನಾನು ಗೋಲ್ಡ್ ಎಲ್ಲ ಇದ್ದು ನಾನು ಅದನ್ನು ಸೇಲ್ ಮಾಡಿಬಿಟ್ಟೆ. ನಾನು ಅದು ಅಲ್ಲಿ ಸ್ವಲ್ಪ ಇದಾಯಿತು, ಕ್ಯೂರ್ ಆಯಿತು. ಇನ್ನು 5 ಲಕ್ಷ ನಾನು ಕೈಯಲ್ಲಿ ನಾನು ಇದು ಮಾಡ್ತಿದ್ದೇನೆ, ಹೆಂಗೆ ಮಾಡಬೇಕಂತ ಅದು ಯೋಚನೆ ಮಾಡ್ತಿದ್ದೇನೆ. ಆಗ ನಾವು ಈ ಥರ ನಾವು ಮಾತಾಡುವಾಗ ನಿಮ್ಮ ಒಂದು ಮುಂದೆ ಬಂದು ನಾನು ಅಳಲನ್ನು ನಾವು ತೋಡಿಕೊಂಡಾಗ ನೀವು ಈ ಥರ ನಮ್ಗೆ ಬಂದು ನೀವು ಇದು ಮಾಡಿ ಅಂತ ನೀವು ನಮಗೆ ಪ್ರೋತ್ಸಾಹ ಕೊಟ್ಟಿದ್ರಿ. ನಿಮ್ಮ ಚಾನಲನ್ನು ಮತ್ತು ನಿಮ್ಮ MD ಅವರನ್ನು, ಡೈರೆಕ್ಟ್ರನ್ನು, ಸಿಬ್ಬಂದಿ ವರ್ಗದನ್ನು ನಿಮ್ಮನ್ನು ದೇವರು ಒಳ್ಳೆ ರೀತಿಯಲ್ಲಿ ನಿಮ್ಮ ಚಾನಲನ್ನು ನಡೆಸ್ಕೊಂಡು ಹೋಗಲಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಇದೆಲ್ಲ ಆದಮೇಲೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಮನೆಯವರು ಯಾರಾದರೂ ಇದ್ರ ಬಗ್ಗೆ ಕೇಳಿದರೆ ಎಷ್ಟು ಸಾಲ ಮಾಡಿದ್ರಿ, ಏನು ಎತ್ತ ಹೇಗಾಯಿತು ಅಂತ ಎಲ್ಲ ಕೇಳ್ತಾರೆ. ಎಲ್ಲ ಸಾಲ ಎಷ್ಟಾಗಿದೆ ಅಂತ ಕೇಳ್ತಾರೆ. ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಟು ಬಿಡ್ತಾರೆ. ಯಾಕೆಂದರೆ ಒಳ್ಳೆ ಇದರಲ್ಲಿ ಜಾಬಲ್ಲಿ ಇದ್ದಾರೆ, ಫಾರಿನಲ್ಲಿ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಕಷ್ಟ ಸುಖ ಸಾಲ ನಾವು ಏನು ಹೇಳಿದ್ರು ಸಹ ನಮಗೆ ಯಾರು ಮುಂದೆ ಬಂದು ಸಹಾಯ ಮಾಡೋರು ಯಾರಿಲ್ಲ. ಇನ್ನೊಂದು ಪ್ರಶಾಂತ್ ಅವರೇ, ನೀವು ಬೆಂಗಳೂರಲ್ಲಿ ಇದ್ದವಾಗ ಹಾಸ್ಪಿಟಲ್ನಲ್ಲಿ ನೀವು ನಿಮ್ಮ ಹೆಂಡತಿ ಸಾಯಕ್ಕಿಂತ ಮುಂಚೆ ಅಲ್ಲೂ ಕೂಡ ಕೊನೆಯದಾಗಿ ಬಿಲ್ ಆಯಿತು. ಆ ಬಿಲ್ಲನ್ನು ಕೊಟ್ಟು ನೀವು ಡೆಡ್ ಬಾಡಿಯನ್ನು ತಗೊಂಡು ಹೋಗಿ ಅಂತ ಹೇಳಿ, ಅಲ್ಲಿ ಕೂಡ ಆಸ್ಪತ್ರೆಯವರು ಒಂದು ಪ್ರಾಮಾಣಿಕತೆಯನ್ನು ಮೇರಿದ್ರು, ಮಾನವೀಯತೆಯನ್ನು ಮೇರಿದ್ರು ಅಂತ ಅದ್ರ ಬಗ್ಗೆ ಹೇಳಿ. ಅದು 43,000 ಬೆಳಿಗ್ಗೆ ಬಿಲ್ ಬಂದಿದೆ. ಆ 43,000 ಬಿಲ್ ನಾನು ಅವ್ರ ತಮ್ಮ ಬಂದಿದ್ರು, ನಮ್ಮ ಮಿಸಸ್ ತಮ್ಮ ಅವ್ರು ಬಂದಿದ್ರು. ನಾನು ಈ ಥರ ಹೇಳಿದೆ, ಇದು ಬ್ರದರ್ ಈ ಥರ ಬಿಲ್ ಬಂದಿದೆ, ಏನು ಮಾಡೋದು ಅಂತ. ಇಷ್ಟು ಬಂದಿದೆ ಅಂತ ಅದನ್ನೇ ನೋಡಿಕೊಂಡು ಇಷ್ಟು ಬಂದಿದೆ ಅಂತ ಹೇಳ್ಕೊಂಡು ಆ ಥರ ನಿಮ್ಮ ಹತ್ರ ಎಷ್ಟಿದೆ ಅಂತ ಪುನಃ ಕೇಳ್ತಾರೆ ಅವರು. ಆಗ ನನಗೆ ಮನಸ್ಸು ಕರಗಿತು, ಇಂಥ ಒಂದು ತಮ್ಮ ಇದ್ದಾರೆ ಇವರು, ಈ ಥರ ಯಾಕೆ ಇದು ಮಾಡ್ತಾರೆ. ಯಾಕೆಂದರೆ ವ್ಯಾಟ್ಸಪ್ಪಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರು ವ್ಯಾಟ್ಸಪ್ಪಲ್ಲಿ ಯಾಕೆ, ಯಾಕಂದರೆ ಪ್ರೆಸ್ಟೇಜ್ ಮುಖ್ಯ ಅಂತೆ ಅವರಿಗೆ. ಈ 43,000 ಬಿಲ್ ಕಟ್ಟಲಿಕ್ಕೆ ಇವ್ರ ಹತ್ರ ಆಗೋದಿಲ್ಲ. ನಮ್ಮ ಹೆಂಡತಿ 2 ಓಲೆ ಇದೆ, ಅದು ಇಡಬೇಕು, ಒಂದು 6-7 ಸಾವಿರ ಸಿಗ್ತದೆ ಅಂತ ಹೇಳಿದರು. ಬ್ರದರ್ ನೀವು ಸೈಡಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ ನಾನು. ಲಾಸ್ಟಿಗೆ ಸೋಷಿಯಲ್ ವರ್ಕ್ ಮೀಡಿಯಾದಿಂದ ಅಲ್ಲಿ ಬರ್ತಾರೆ ನಮ್ಮ ಇದು ಆಸ್ಪತ್ರೆದು ಡೈರೆಕ್ಟ್ರ್ ಬಂದು ಈ ಥರ ಹೇಳಿದೆ, ಸರ್ ಈ ಥರ ಗ್ಲಾಡಿಸ್ ಈ ಥರ ಆಗಿ ಈ ಥರ ಇದೆ, ಹೆಂಗಿದ್ದಾರೆ, ಫೈನ್ ಆಗಿದೆ ಅಂತ. ಇಲ್ಲ ಸರ್ ಡೆತ್ ಆಗಿದೆ. ಮತ್ತು ಸಾರಿ ಅಂತ ಹೇಳ್ಕೊಂಡು ಮೈ ತಟ್ಕೊಂಡು ಈ ಥರ ಹೇಳಿದೆ, ಸರ್ ಈ ಥರ ನಮ್ಮ ಹತ್ರ ₹1 ಇಲ್ಲ ಬಿಲ್, ನಾನು ಇದ್ದದೆಲ್ಲ 20,000 ನಾನು ನೈಟಲ್ಲಿ ಇದು ಮಾಡಿ ಆಯಿತು ಮೆಡಿಸಿನ್ಗೆ ಅಂತ ಹೇಳಿದೆ. ಇಲ್ಲ ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ನಮಗೆ ಒಳಗೆ ಹೋಗಿ ಮೀಟಿಂಗ್ ಮಾಡಿಕೊಂಡು 43,000 ಅದು ಮನ್ನಾ ಮಾಡಿಬಿಟ್ರು ಅಲ್ಲಿ. ಮತ್ತು ಡೆಡ್ ಬಾಡಿದು ಒಂದು 1,500 ಒಂದು 3,000 ತನಕ ಅದು ಆ್ಯಂಬುಲೆನ್ಸ್ ಇದ್ದು ನೀವು ಕೊಟ್ಟು ಇದು ಮಾಡಿ ಅಂತ ಡೆಡ್ ಬಾಡಿ ತಗೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾದ್ರೆ ಅಲ್ಲಿ ಡಾಕ್ಟರ್ ನಿಮ್ಮ ಕಷ್ಟವನ್ನು 43,000 ಕೂಡ ಇನ್ನೂ ಜಾಸ್ತಿ ಆಗ್ತಿತ್ತು. ಅಲ್ಲಿ ಸೋಷಿಯಲ್ ವರ್ಕ್ ಅಂತ ಇತ್ತು, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಂದು ಸೋಷಿಯಲ್ ವರ್ಕ್ ಅಂತ ಇತ್ತು. ನಿಮ್ಗೆ 50,000 ಆದ್ರೆ ಒಂದು 30,000 ಬಿಲ್, ಒಂದು 10,000 20,000 ಆ ಥರ ಬಿಡ್ತಾರೆ. ಒಂದು ಸೋಷಿಯಲ್ ಮೀಡಿಯಾದಿಂದ ಆ ಥರ ಒಂದು ಇದುಂಟು ಅಲ್ಲಿ, ಒಂದು ಕೌಂಟ್ರ್ ಇದೆ, ಒಂದೇ ಕೌಂಟ್ರಲ್ಲಿ. ಅದು ಸ್ವಲ್ಪ ಅವ್ರದ್ದು ಲೇಡೀಸ್ ಎಲ್ಲ ಕೈಕಾಲು ಹಿಡ್ಕೊಂಡು ನಾವು ಆ ಥರ ನಾವು ಇದಕ್ಕೆ ಬರಬೇಕೆಲ್ಲ, ಕಾಲು ಹಿಡ್ಕೊಂಡು ಈ ಥರ ನಮಗೆ ದಯ ತೋರಿ ಒಂದು ಸಣ್ಣ ಮಗು ಇದೆ ಅಂತ ಹೇಳ್ಕೊಂಡು ನಮ್ಮ ಹೆಂಡತಿಗೆ ಸ್ವಲ್ಪ ಕಮ್ಮಿ ಮಾಡಿ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ಕೊಂಡು ಅವರು ಅಷ್ಟಿಷ್ಟ ಅಂತ ಸ್ವಲ್ಪ ಕಮ್ಮಿ ಮಾಡ್ತಾರೆ ದುಡ್ಡಲ್ಲಿ. ಇಲ್ಲ ಇನ್ನೂ ಜಾಸ್ತಿ ಆಗ್ತದೆ ಬಿಲ್ಲೆಲ್ಲ. ಅದರಲ್ಲಿ ಸ್ವಲ್ಪ ನಮ್ಗೆ ಮಾಡಿ ಸ್ವಲ್ಪ ಕಮ್ಮಿ ಆಯಿತು. ಅದು ಸಹ ನಮಗೆ ಸಾಲ ಕೊಟ್ಟವ್ರು ಯಾರು ಜಾಸ್ತಿ ಮುಸ್ಲಿಮ್ ಅವರು, ಹಿಂದೂಗಳು ಅಲ್ಲಿ ನಮಗೆ ಸಾಲ ಕೊಟ್ಟವರು.
ನಮ್ಮವ್ರು ಯಾರು ಮುಂದೆ ಬರೋದಿಲ್ಲ ಕ್ರೈಸ್ತರಾಗಿದ್ದುಕೊಂಡು. ಆ ಥರ ಕ್ರೈಸ್ತರು ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ನೋಡಲಿಕ್ಕೆ ಹೋಗೋದು ನಾವು ಕೇಳೋದಾದ್ರೆ ಒಂದು ಕಷ್ಟದಲ್ಲಿ ಇದ್ದರೆ ಅವ್ರಿಗೇನೋ ಸಹಾಯ ಮಾಡಬೇಕಂತ ಅವರು ಮುಂದೆ ಬರಬೇಕು. ಅದೇ ನಮ್ಮ ಚರ್ಚೆಯಲ್ಲಿ ಅವ್ರು ಜೀವಂತ ಇರುವಾಗ 10 ಸಾವಿರ ಕೊಟ್ಟಿದ್ದಾರೆ. ಇಂದಿರಾನಗರ ಚರ್ಚೆಯಲ್ಲಿ, ಉಡುಪಿ ಚರ್ಚೆಯಲ್ಲಿ 3 ಸಾವಿರ ಕೊಟ್ಟಿದ್ದಾರೆ ಜೀವಂತ ಇರುವಾಗ ಅಷ್ಟೇ. ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದೆ ಫಾರಿನಲ್ಲಿ, ಯಾರ್ದು ಸಹ ನಮಗೆ ಇದು ಬರಲಿಲ್ಲ, ಸಹಾಯ ಬರಲಿಲ್ಲ ನನಗೆ. ಇನ್ನು ಸಾಕಷ್ಟು ಬಾರಿ ಕೂಡ ಡಾಕ್ಟರ್ ಹತ್ರ ಹೋಗಿದ್ರಿ ನೀವು, ಅಲ್ಲಿ ಕೂಡ ಸರಿಯಾದಂತಹ ಚಿಕಿತ್ಸೆ ಸಿಗಲಿಲ್ಲ, ಅವರು ಮೃತಪಟ್ಟರು ಅಂತ. ತದನಂತರ ಈಗ ಅಲ್ಲಿನ ಸಾಲಗಾರರು ಫೋನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಸಾಲ ಕೂಡ ಇದೆ, ಒಬ್ಳು ಮಗಳು ಕೂಡ ಇದ್ದಾಳೆ, ಇದೆಲ್ಲ ಖರ್ಚನ್ನ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ? ಇದು ಖರ್ಚು ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ನಾನು ರಾತ್ರಿ ಕೂತ್ಕೊಂಡು ಡ್ಯೂಟಿಯಲ್ಲಿ ಒಂದು ನಡು ರಾತ್ರಿಯಲ್ಲಿ ಕೂತ್ಕೊಂಡು ನಾನು ಕಣ್ಣೀರು ಹಾಕ್ತೇನೆ. ದೇವರೇ, ನನ್ನ ಸಾಲವನ್ನು ನೀನೇ ತೀರಿಸಬೇಕು. ನನಗೆ ನಾನು ಎಲ್ಲಿ ಹೋದರೂ ನಮಗೆ ಇದು ಇಲ್ಲ, ಭರವಸೆ ಇಲ್ಲ. ಜನರ ಹತ್ರ ನಾವು ಈ ಥರ ಹೇಳಿದರೆ ಒಬ್ಬೊಬ್ಬರು ಈ ಥರ ಮಾಡಿಕೊಂಡು ನಮ್ಮನ್ನು ದಿಕ್ಕು ತಪ್ಪಿಸ್ತಾರೆ. ಒಳ್ಳೆ ಇದು ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡು ಅಂತ ಹೇಳಿದರೆ ಆ ಥರದ ಇದು ಮಾಡಿ. ದೇವರೇ, ನೀನು ನನ್ನ ಸಾಲವನ್ನು ತೀರಿಸ್ಕೊಂಡಿದ್ರೆ ದೇವರೇ, ನೀನು ಅದ್ಭುತ ರೀತಿಯಲ್ಲಿ ನನ್ನ ಸಾಲವನ್ನು ಇದು ಮಾಡಬೇಕು ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಿದ್ದೆ. ನಾನು ಮನಸ್ಸಲ್ಲಿ ಕೂಗ್ತಿದ್ದೆ. ನಾನು ಜನರ ಹತ್ರ ನಾನು ಹೇಳಿ ಏನು ಪ್ರಯೋಜನ, ನಾನು ಜನರ ಹತ್ರ ಯಾವ ರೀತಿ ಹೇಳೋದು, ಇದು ಮಾಡೋದು ಅಂತ ನನಗೆ ಯಾವುದು ಗೊತ್ತಾಗ್ತಿಲ್ಲ. ಈ ಥರ ಹೇಳಿದರೆ ಈ ಥರ ಅವರು ಸುಮ್ಮನೆ ಈ ಕಿವಿಯಲ್ಲಿ ಕೇಳೋ ಆ ಕಿವಿಯಲ್ಲಿ ಬಿಡ್ತಾರೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಇದ್ದೆ. ದೇವರು ಒಂದಲ್ಲ ಒಂದು ದಿವಸ ನಾವು ಕಾರ್ಯ ಮಾಡ್ತಾರೆ ಅಂತ ಹೇಳ್ಕೊಂಡು ನಮ್ಮ ಮೀಡಿಯಾದಿಂದ ನಾನು ಈ ಥರ ಮಾತಾಡ್ತಿದ್ದೇನೆ. ದೇವರೇ, ನಾನು ಸಾರ್ವಜನಿಕರ ಮನವಿ ಇಷ್ಟೇ ಮಾಡೋದು, ಆದಷ್ಟು ಬೇಗ ನಮಗೆ ಏನಾದರೂ ಒಂದು ತುರ್ತು ವ್ಯವಸ್ಥೆಯನ್ನು ನೀವು ಮಾಡಬೇಕು ಹಣಕಾಸಿನ ವಿಷಯದಲ್ಲಿ. ದಯವಿಟ್ಟು ನಮ್ಮ ಮಾತನ್ನು ಕೇಳಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಕೂಡ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಕೂಡ ವಿಷಯವನ್ನು ತಿಳಿಸಿದ್ರಿ ನೀವು. ಹೌದು. ಅವ್ರೇನಾದರೂ ಯಾವ ರೀತಿಯಾಗಿ ಸ್ಪಂದನೆ ನೀಡಬಹುದು ಅಂತ? ಅಂದ್ರೆ ನಾರ್ಮಲ್ ಆಗಿ ಸರ್ಕಾರದಿಂದ ಇಂತಹದೇ ಒಂದು ಕೇಸ್ಗಳಿಗೋಸ್ಕರ ಕೆಲವೊಂದು ಫಂಡ್ ಅಂತ ನಿಧಿ ಅಂತ ಇರುತ್ತೆ. ಸೊ ಅದರಿಂದ ಏನಾದರೂ ಸಹಾಯ ಆಗಿದೆ ನಮಗೆ? ಯಾವುದು ಸಹ ಇದಲ್ಲ ನೋಡಿ. ನಮಗೆ BPL ಕಾರ್ಡ್ ಉಂಟಲ್ಲ, ಅಲ್ಲಿದು BPL ಕಾರ್ಡ್. ಅವಳು ಸಹಾಯ ಮುಂಚೆ ನಾನು ಅಷ್ಟಿಷ್ಟಲ್ಲ ಒದ್ದಾಡಿದ್ದು. ಈ BPL ಕಾರ್ಡ್ಗೆ ನಾನು ಅವಳು ಜೀವಂತ ಇರುವಾಗ ನಾನು ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಲ್ಲಿ ಇಲ್ಲಿ ಅಳ್ದುಕೊಂಡು ಲಾಸ್ಟಿಗೆ ಪೋಸ್ಟ್ ಆಫೀಸ್ ಎಲ್ಲ ಅಳ್ದುಕೊಂಡು ಸಾಯುವ ತನಕ ಸಹ ಅವಳದ್ದು BPL ಕಾರ್ಡ್ ಬರಲಿಲ್ಲ. ಅವಳು ಸತ್ತ ಮೇಲೆ ಒಂದೂವರೆ ತಿಂಗಳ ಮೇಲೆ BPL ಕಾರ್ಡ್ ಕೈಗೆ ಸಿಗ್ತದೆ. ನಾನು ಎಣಿಸಿದೆ, ಆಮೇಲೆ ಸಿಕ್ಕಿ ಏನು ಪ್ರಯೋಜನ? ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ನನಗೆ BPL ಕಾರ್ಡ್ ಸಿಕ್ಕಿದ್ರೆ ಅಲ್ಲಿದು ನನ್ನ ಇಲ್ಲಿ APL ಕಾರ್ಡ್ ಊರಲ್ಲಿ, ಅಲ್ಲಿ ನಮ್ಮ ಬೆಂಗಳೂರಲ್ಲಿ BPL ಕಾರ್ಡ್ ಮತ್ತೆ ಅವಳು ಸತ್ತ ಮೇಲೆ ನಮ್ಮ ಕೈ ಸಿಕ್ತು. ಮತ್ತೆ ಸಿಕ್ಕಿ ಏನು ಪ್ರಯೋಜನ? ಈಗ ಏನಾದ್ರು ಪ್ರಯೋಜನ ಉಂಟು? ಅದಕ್ಕೆ ಲಾಭ ಇಲ್ಲ ನಮಗೆ. ಇನ್ನು ಪ್ರಶಾಂತ್ ಅವರೇ, ಕಡೆಯದಾಗಿ ವೀಕ್ಷಕರಿಗೆ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ? ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಒಂದು ಸಣ್ಣ ಮಗುವಿನ ಭವಿಷ್ಯದ ಬಗ್ಗೆ ಸ್ವಲ್ಪ ನಮಗೆ ಇದು ಮಾಡಿ ಹೆಲ್ಪ್ ಮಾಡಿ. ನಾನು ತುಂಬ ಒಂದು ಸೆಕ್ಯೂರಿಟಿ ಡ್ಯೂಟಿ ಮಾಡಿಕೊಂಡು ನನ್ನ ಜೀವನ ಅಲ್ಲಸಲ್ಲದಲ್ಲ ತುಂಬ ಕಷ್ಟಕರವಾಗಿದೆ. ಈ ಮಗುನ ಬೆಳಿಗ್ಗೆ ಎತ್ಕೊಂಡು ನಾನು ಅದಕ್ಕೆ ಬೇಕಾದೆಲ್ಲ ರೆಡಿ ಮಾಡಬೇಕು, ಅವಳಿಗೆ ಹೋಗಬೇಕು ಅಂತ ಸ್ಕೂಲಿಗೆ. ಅದಕ್ಕೋಸ್ಕರ ನಾನು ನೈಟ್ ಶಿಫ್ಟನ್ನು ನಾನು ಇಲ್ಲಿ ಮಾಡ್ತೇನೆ. ನಮಗೆ ಸಿಗೋದು 9,000 ಮಾತ್ರ. ದಯವಿಟ್ಟು ನಮಗೆ 5 ಲಕ್ಷ ನಾವು ಹೆಂಗೆ ಸಾಲವನ್ನು ಇದು ಮಾಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಸಾರ್ವಜನಿಕ ನಾನು ಹೇಳೋದಿಷ್ಟೇ, ಆದಷ್ಟು ನಮ್ಮ ಮಾತನ್ನು ನೀವು ಕೇಳಿ, ನಮ್ಮ ಕೂಗನ್ನು ನೀವು ಕೇಳಿ, ನಮಗೆ ಸಹಾಯ ಹಸ್ತವನ್ನು ನಮಗೆ ನೀಡಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಎಸ್ ಪ್ರಶಾಂತ್ ಅವರು, ಇಷ್ಟೊಂದು ನಮ್ಮ ಕಾರ್ಯಕ್ರಮದಲ್ಲಿ ಬಂದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಇನ್ನೊಬ್ಬರನ್ನ ಮನುಷ್ಯನ ರೂಪ ಅಥವಾ ಇನ್ನೊಬ್ಬರ ಕೆಲಸವನ್ನ ಮಾಡೋದು ಇನ್ನೊಬ್ಬರ ಮನುಷ್ಯನಲ್ಲಿ ನೋಡಬಹುದು ಅಂತ. ಯಾಕಂತ ಹೇಳಿದ್ರೆ ಮನುಷ್ಯನಿಗಾಗಿ ಸಹಾಯ ಮಾಡಬೇಕು. ಯಾರು ಕಷ್ಟದಲ್ಲಿದ್ದಾನೋ ಅವನಿಗೆ ಸಹಾಯ ಮಾಡೋದ್ರಿಂದ ಅಲ್ಲಿ ದೇವರು ಕಾಣ್ತಾನೆ ಅಂತ. ಸೊ ನಮ್ಮ ಭಾರತ ದೇಶದಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅಂತ ಇರುತ್ತೆ. ಇಂತಹ ಕಷ್ಟ ಬಂದಂತಹ ವ್ಯಕ್ತಿಗಳಿಗೆ ಯಾರು ಸಹಾಯವನ್ನು ಮಾಡ್ತಾರೋ ಅವರಲ್ಲಿ ದೇವರನ್ನ ಕಾಣಬಹುದು. ಸೊ ಇದೇ ಇವತ್ತಿನ ವಿಶೇಷ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ವಿಧಿಯ ನಾಟಕ, ವಿಧಿಯ ನಾಟಕ.